ಇನಿತಾತ್ರಿನಕ್ಕೆ ದೀಪ ಪ್ರಜ್ವಲನದ ಮುಖೇನ ಸುವರ್ಣ ಸರಪಾಡಿ ಸಂಭ್ರಮಕ್ಕೆ ನಮ್ಮ ಮಾತೆರ್ಲ ಸಾಕ್ಷಿಯಾವೊಂದಲ್ಲ ಈ ದೀಪ ಎಂಚ ಬೆಳಗುಣ ಅಂಚನೆ ಯಕ್ಷ ಲೋಕಡ್ ನಮ್ಮ ಅಶೋಕನ್ನೇ ಬೆಳಗಾಡಿ ಒಂಜಾತ್ತು ಜನತ ಜೀವನ ಬುಲ್ಪಾವಡು ಪಂಪನಚೇತ್ನ ಉಡಲಾಸೆ ನಮ್ಮ ಇನಿತಾತ್ರಿನತ ಪುರ್ಲಘಟ್ಟದ ಲೇಸು ಆ ಒಂಜಿ ನೇನೆ ತೊಡರ ದೀಪ ಬೆಳಗಾದ ಈ ಒಂಜಿ ಲೇಸಿಗೆ ನಮ್ಮ ಮಾತೆರ್ಲ ಸಾಕ್ಷಿಯಾವೊಂದಲ್ಲ ಚಾವಡಿದ ಮಿತ್ತ ಜಿಡ್ಡಿಡಿಪುನ ಚಿತ್ತ ಮಾತ ಬಿನ್ನೆರ್ಲ ಕೈನ ತಾಂಗವನ್ನು ಇನಿತಾತರಿನತ ಲೇಸದ ದೀಪನ ಪ್ರಜ್ವಲನೆಗೆ ನಮ್ಮ ಮಾತೆರ್ಲ ಸಾಕ್ಷಿಯಾವೊಂದಲ್ಲ ಅಶೋಕನ್ನರ ಸುವರ್ಣ ಸರಪಾಡಿ ಸಂಭ್ರಮ ಈ ಪೊರ್ತು ದೀಪ ಪ್ರಜ್ವಲನದ ಮುಖೇನ ವಿದ್ಯುಕ್ತವಾದ ಚಾಲನೆ ಆಯ್ಲಕಾಂಡೆ. ಇವತ್ತು ಅಶೋಕ್ ಶೆಟ್ಟಿಯವರ 50 ವರ್ಷ ಅನ್ನತಕ್ಕಂಥ ಅಶೋಕ್ ಶೆಟ್ಟಿಯವರನ್ನು ನೋಡಿದಾಗ ನಮ್ಮ ಪ್ರಶ್ನೆ ಬರ್ತದೆ, ಅಶೋಕ್ ಶೆಟ್ಟಿಯವರಿಗೆ ಎಷ್ಟು ವರ್ಷ? ಯಾಕಂದರೆ 50 ವರ್ಷದಲ್ಲೂ ನವ ತರುಣನಾಗಿ ಒಂದು ಉತ್ಸಾಹದಿಂದ ಇವತ್ತಿಗೂ ಕಲಾವಿದರಾಗಿ ಕೆಲಸ ಮಾಡ್ತಕ್ಕಂಥ ಅವರ ಸೇವೆಯನ್ನು ನಾನು ಅಭಿನಂದಿಸ್ತೇನೆ. ಅವರಿಗೆ ಇನ್ನಷ್ಟು ಭಗವಂತ ಶಕ್ತಿ ಕೊಡಲಿ, ಇನ್ನಷ್ಟು ವರ್ಷ ಕಲಾ ಸೇವೆಯನ್ನು ಮಾಡ್ತಕ್ಕಂತಹ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ವಿಶೇಷವಾಗಿ ನಾವೆಲ್ಲರೂ ಕರಾವಳಿ ಜಿಲ್ಲೆಯವರು ಯಕ್ಷಗಾನ ಪ್ರೇಮಿಗಳೇ. ಕೆಲವರು ಯಕ್ಷಗಾನ ಕುಣಿತ, ಯಕ್ಷಗಾನ ಆಡ್ತಾ ಅಥವಾ ತಾಳಮದ್ದಲೆಯಲ್ಲಾದರೂ ಭಾಗವಹಿಸ್ತಾರೆ, ಇನ್ನು ಕೆಲವರು ಅದನ್ನು ಸ್ವಾದಿಸ್ತಾರೆ. ನಾನು ಬಹಳ ವರ್ಷ ಸ್ವಾದಿಸಿಕೊಂಡು ಬಂದವ ಯಕ್ಷಗಾನವನ್ನು. ನಾನು ಅರ್ಥಧಾರಿಯೂ ಅಲ್ಲ ಅಥವಾ ವೇಷಧಾರಿಯೂ ಅಲ್ಲ. ಆದರೆ ನಿರಂತರವಾಗಿ ಇಲ್ಲಿ ನಮ್ಮ ಪರಂಪರೆಯಲ್ಲಿ ಕಂಡಿರ್ತಕ್ಕಂಥ ಯಕ್ಷಗಾನದಲ್ಲಿ ಹಲವಾರು ವೇಷಧಾರಿಗಳು ಗುರುತರವಾಗಿರ್ತಕ್ಕಂಥ ಹೆಜ್ಜೆಯ ಗುರುತನ್ನು ಇಟ್ಟು ಹೋದವರು. ಹಾಗಾಗಿ ನಾವು ನಿರಂತರವಾಗಿ ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಹೆಸರು ಇರ್ಬೋದು, ಕುಂಬಳೆ ಸುಂದರರಾಯರ ಹೆಸರು ಇರ್ಬೋದು, ಹೀಗೆ ಹಲವಾರು ಹೆಸರುಗಳಲ್ಲಿ ಇವತ್ತು ತುಳು ಇದಕ್ಕೆ ಬಂದಾಗ ಆರುವ ಕೊರಗಂ ಶೆಟ್ಟರು ಇರ್ಬೋದು, ಅಶೋಕ್ ಶೆಟ್ಟಿ ಅವರು ಇರ್ಬೋದು, ಇವರೆಲ್ಲ ಒಂದು ಹೆಜ್ಜೆಯ ಗುರುತನ್ನು ಯಕ್ಷಗಾನಕ್ಕೆ ಇಟ್ಟವರು. ಅವ್ರದ್ದೇ ಆಗಿರ್ತಕ್ಕಂಥ ವಿಶಿಷ್ಟತೆಯ ಇದನ್ನು ಮೆರುಗನ್ನು ಕೊಟ್ಟವರು. ಅದರಲ್ಲೂ ವಿಶೇಷವಾಗಿ ಅಶೋಕ್ ಶೆಟ್ಟಿ ಅವ್ರದ್ದು ಯಾವುದು ಅಂತ ಕೇಳಿದ್ರೆ, ಅವರು 3 ವೇದಿಕೆಯಲ್ಲಿ ಕುಣಿದವರು. ರಾಜಕೀಯ ವೇದಿಕೆಯಲ್ಲೂ ಸ್ವಲ್ಪ ಕುಣಿದವರು, ಧಾರ್ಮಿಕ ಕ್ಷೇತ್ರದಲ್ಲೂ ಕೈಯಾಡಿಸಿದವರು, ಯಕ್ಷಗಾನದಲ್ಲಂತೂ ಬಹಳ ದೊಡ್ಡದಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದವರು. ಹಾಗಾಗಿ ಅವರು ಯಕ್ಷಗಾನದಲ್ಲಿ ಕಲಾವಿದರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಲಕ್ಕೆ ಸರಿಯಾಗಿರ್ತಕ್ಕಂಥ ರಾಜಕೀಯವನ್ನು ವೇದಿಕೆಗೆ ತರ್ತಕ್ಕಂಥ ನಿಪುಣ ಇವತ್ತಿನ ಇದರಲ್ಲಿ ಯಾರಾದರೂ ಇದ್ದರೆ ಅದು ಅಶೋಕ್ ಶೆಟ್ಟಿ ಅವರು ಅಂತ ಭಾಳ. ಹಾಗಾಗಿ ಅವರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಅಶೋಕ್ ಶೆಟ್ಟಿಯವರಲ್ಲಿ ಇರ್ತಕ್ಕಂಥ ಗುಣ, ಕಾಲಕ್ಕೆ ಸರಿಯಾಗಿ ಮಾತಾಡ್ತಕ್ಕಂಥ ವಾಕ್ಪಟುತ್ವ ಮತ್ತು ಕಾಲಕ್ಕೆ ಸರಿಯಾಗಿ ಯೋಚನೆ ಮಾಡಿದ ಅದನ್ನು ಕೊಡಬೇಕಾಗಿರ್ತಕ್ಕಂಥ ಪ್ರದೇಶದಲ್ಲಿ ಕೊಡ್ತಕ್ಕಂಥದ್ದು, ಇದು ಅವರಿಗೆ ವಿಶೇಷ. ಇದರಲ್ಲಿ ಸಮಸ್ಯೆ ಆಗಿದೆ ಅವರಿಗೆ. ಕೆಲವೊಂದು ಸಾರಿ ಒಂದು ವಿಚಾರಕ್ಕೆ ಕಟ್ಟು ಬಿದ್ದು ಆ ವಿಚಾರವನ್ನೇ ಪ್ರತಿಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಸಾರಿ ವಿರೋಧಗಳು ಬರ್ತಕ್ಕಂಥದ್ದು ಸಹಜವಾಗಿ. ಹಾಗಾಗಿ ವಿರೋಧಗಳನ್ನು ಕಟ್ಟಿಕೊಂಡು, ಆದರೆ ಯಕ್ಷಗಾನದ ಇದಕ್ಕೆ ಚೌಕಟ್ಟನ್ನು ಮೀರದೆ ಒಂದು ಯಕ್ಷಗಾನಕ್ಕೆ ಗೌರವ ತಂದದರಲ್ಲಿ ಅಶೋಕ್ ಶೆಟ್ಟಿ ಅವರು ಬಹಳ ವಿಶಿಷ್ಟರು ಅಂತ ನಾನು ಕಂಡುಬಲ್ಲೆ. ಯಾಕಂದರೆ ಇವತ್ತು ಯಕ್ಷಗಾನ ವ್ಯಕ್ತಿ ಆಧಾರಿತ ಆಗ್ತಾಯಿದೆ. ಯಾವುದಿದೆ ಅದರಲ್ಲಿರ್ತಕ್ಕಂತಹ ವೇಷ ಏನಿದೆ, ಆ ವೇಷ ಪಾತ್ರಕ್ಕೆ ಪೂರಕವಾಗಿ ಮಾತನಾಡಬೇಕಾಗಿರ್ತಕ್ಕಂಥದ್ದು ಮೀರಿ ಪಾತ್ರಕ್ಕಿಂತ ಹೆಚ್ಚು ವ್ಯಕ್ತಿತ್ವ ಮೆರೆಯುವುದಕ್ಕೆ ಕೆಲವರು ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದನ್ನು ಕಂಡಿದ್ದೇನೆ. ಹೇಳಿದ್ರೆ ಯಕ್ಷಗಾನಕ್ಕೆ ಚ್ಯುತಿ ಅದು. ಅವ ತಿಳ್ಕೊಂಡಿರ್ಬೋದು ನಾನು ಸಾಧನೆ ಅಲ್ಲ, ಅದು ಚ್ಯುತಿ. ಯಕ್ಷಗಾನಕ್ಕೆ ಒಂದು ಚೌಕಟ್ಟುಗಳಿದ್ದಾವೆ. ನಾವು ಆಟ ಆಡುವ ಕ್ರಿಕೆಟಿಗೆ ಒಂದು ಸಂವಿಧಾನ ಇದೆ. 6 ಜನ ಆಡಬೇಕು, ಇಷ್ಟೇ 12 ಜನ ಆಡಬೇಕು, ಟೀಮಲ್ಲಿ ಇಷ್ಟೇ ಜನ ಇರಬೇಕು, ಇಷ್ಟೇ ಬಾಲ್ ಆಡಬೇಕು. ಯಾಕಿದೆ? ಹಾಗಿದ್ರೆ ಯಕ್ಷಗಾನ ಅದಕ್ಕಿಂತ ಎಲ್ಲವನ್ನ ಮೀರಿದ್ದು, ಅದಕ್ಕೊಂದು ಸಂವಿಧಾನ ಇದೆ. ಆ ಸಂವಿಧಾನವನ್ನು ಮೀರಿ ಮಾತಾಡ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಸಂವಿಧಾನವನ್ನು ಮೀರಿ ಯಕ್ಷಗಾನದ ಚೌಕಟ್ಟನ್ನು ಮೀರಿ ಮಾಡ್ತಕ್ಕಂಥ ವರ್ತನೆಗಳನ್ನು ಕಂಡಿದ್ದೇವೆ. ಅದು ಇವತ್ತು ಅತೀತವಾಗ್ತಾ ಅಂತಿದೆ. ಮೊನ್ನೊಂದು ಕಡೆ ನಾನು ನೋಡಿದೆ, ಯಕ್ಷಗಾನದ ವೇಷ ಹಾಕಿದ್ದಾರೆ, ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ. ಆ ಡ್ಯಾನ್ಸಿಗೆ ಯಕ್ಷಗಾನಕ್ಕೂ ಸಂಬಂಧಗಳೇ ಇಲ್ಲ. ಇಂಗ್ಲೀಷ್ ಹಾಡನ್ನು ಹಾಡಿ, ಯಾಕಂದರೆ ದುಃಖ ಆಗುತ್ತೆ ಯಕ್ಷಗಾನದ ಮೇಲೆ ಇರ್ತಕ್ಕಂಥ ಪ್ರೀತಿ. ಇದೆಲ್ಲವನ್ನು ಇವತ್ತು ನಾವು ನೋಡಿದಾಗ ಆ ಚೌಕಟ್ಟಿನ ಒಳಗೆ ಯಕ್ಷಗಾನದ ಪಾತ್ರಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು 50 ವರ್ಷಗಳ ಕುಣಿತದಲ್ಲಿ ಅಶೋಕ್ ಶೆಟ್ಟಿ ಅವರು ತಂದಿದ್ದಾರೆ. ಹಾಗಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಹೆಜ್ಜೆಯ ಗುರುತನ್ನು ಇವತ್ತು ಅಶೋಕ್ ಶೆಟ್ಟಿ ಸರಪಾಡಿ ವೇದಿಕೆ ಬಂದಾಗ ಅವರನ್ನು ಗುರುತಿಸ್ತಕ್ಕಂಥ ಅವರದ್ದೇ ಆಗಿರ್ತಕ್ಕಂಥ ಅಭಿಮಾನಿ ಬಳಗ ಇರ್ತಕ್ಕಂಥ ನಾವು ಕಂಡಿದ್ದೇವೆ. ಹೇಳಿದ್ರೆ ಇಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಸಾಧನೆ ನಾವು ಮಾಡಿದ್ದಾರೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ 50 ವರ್ಷಗಳ ಕಾಲ ಮೇಳದಲ್ಲಿ ಇರುವಂಥದ್ದು, ಒಂದು ಯಕ್ಷಗಾನದಲ್ಲಿ ಇವತ್ತಿಗೂ ಇರತಕ್ಕಂಥದ್ದು, ಇದು ದೊಡ್ಡದಾಗಿರ್ತಕ್ಕಂಥ ಸಾಧನೆ. ಇಂಥ ಸಾಧನೆಯನ್ನು ಅಶೋಕ್ ಶೆಟ್ಟಿ ಅವರು ಮಾಡಿದ್ದಾರೆ. ನನಗೆ ಬಹಳ ಹತ್ತಿರದವರು. ನಾವು ಒಂದೇ ವಿಚಾರದಲ್ಲಿ ಬಹಳ ವರ್ಷ ಕೆಲಸ ಮಾಡಿದವರು, ಜಗಳ ಮಾಡಿಕೊಂಡವರು. ಸಹಜವಾಗಿರ್ತಕ್ಕಂಥ ಜಗಳಗಳು ಇರ್ತದೆ ರಾಜಕಾರಣದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ. ಆದರೆ ಆ ಜಗಳಗಳೆಲ್ಲವೂ ಪ್ರೀತಿಯಲ್ಲಿ ಮತ್ತು ವಿಶ್ವಾಸದಲ್ಲಿ. ಹಾಗೆ ಇವತ್ತು ನಾನು ಮಾಜಿ ಆದರೂ ವಾಪಸ್ ನನ್ನನ್ನು ಯಾಕೆ ಕರೆದಿದ್ದಾರೆ ಅಂತ ಕೇಳಿದರೆ ಆ ಪ್ರೀತಿ.
ಹಾಗಾಗಿ ಅಧಿಕಾರ ಅನ್ನತಕ್ಕಂಥದ್ದು ಶಾಶ್ವತ ಅಲ್ಲ, ಅದನ್ನೆಲ್ಲ ನಂಬಿ ಬದುಕಿದವರಲ್ಲ, ಕೆಲವರು ಅದರಲ್ಲೇ ಇರ್ತಕ್ಕಂಥ ನಾವು ಅದನ್ನು ಬದುಕಿ ಅದನ್ನು ಬಿಟ್ಟು ಬಂದವರು. ಹಾಗಾಗಿ ಆದರೆ ಪ್ರೀತಿ ಅನ್ನತಕ್ಕಂಥದ್ದು, ಸಂಬಂಧ ಅನ್ನತಕ್ಕಂಥವ್ರದ್ದು. ಹಾಗಾಗಿ ಇವತ್ತು ಎರಡು ಕಾರಣಕ್ಕೆ ನಾನು ಖುಷಿಯಲ್ಲಿ ಈ ಕಾರ್ಯಕ್ರಮ ಬಂದಿದ್ದೇನೆ. ಒಂದು, ಅಶೋಕ್ ಶೆಟ್ಟಿಯವರ ಯಕ್ಷಗಾನದ ವೇಷವನ್ನು ನೋಡಿ ನಾನೊಬ್ಬ ಅವರ ಅಭಿಮಾನಿ, ಆ ಕಾರಣಕ್ಕೆ ನಾನು ಬಹಳ ಪ್ರೀತಿಯಿಂದ ಬಂದೆ. ಎರಡನೇದು, ನಾವು ಒಂದೇ ವಿಚಾರಧಾರೆಯಲ್ಲಿ ಬಹಳ ವರ್ಷ ಕೆಲಸ ಮಾಡಿದವರು, ಆ ಕೆಲಸದ ಕಾರಣಕ್ಕೋಸ್ಕರ ನಾನು ಇವತ್ತು ಅವ್ರ ಜೊತೆ ಇದ್ದೇನೆ. ಮೂರನೇದು, ಜಗಳ ಇರ್ಬೋದು ನಮ್ಮ ಹತ್ರ, ಇದೆಲ್ಲ ಇರ್ಬೋದು, ಆದರೆ ಅದೆಲ್ಲವೂ ಯಾವುದಕ್ಕೆ ಹೇಳಿದ್ರೆ ಯಾವುದೋ ನಮ್ಮ ಪ್ರತಿಷ್ಠೆಗಲ್ಲ, ಒಂದು ಒಳ್ಳೆಯ ವಿಷಯಕ್ಕೋಸ್ಕರ ಇರ್ತಕ್ಕಂಥ. ಮೂರನೇದು, ನನಗೂ ಅವರಿಗೆ ಇರ್ತಕ್ಕಂಥ ಸಂಬಂಧ ಬಹಳ ವರ್ಷದ ಸಂಬಂಧ, ಆ ಸಂಬಂಧದ ಕಾರ್ಯಕ್ಕೆ ಬಂದಿದ್ದೇನೆ. ಹಾಗಾಗಿ ಉಳಿದದ್ದೆಲ್ಲ ಭಾಸ್ಕರ್ ರೈಗಳು ಅವರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದವರು, ಹೆಚ್ಚು ತಿಳಿದವರು, ಯಕ್ಷಗಾನದ ಬಗ್ಗೆ ಹೆಚ್ಚು ತಿಳಿದವರು, ಅವರು ಬಹಳ ಮಾತನಾಡ್ತಕ್ಕಂಥವ್ರು. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಆದರೆ ಇಷ್ಟೇ ಮಾಡ್ತಾನೆ, ನಾನು ಕಟೀಲ್ನ ದೇವರನ್ನು ನಂಬತಕ್ಕಂಥವು, ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಅಶೋಕ್ ಶೆಟ್ಟಿ ಅವರಿಗೆ ಇನ್ನಷ್ಟು ಶಕ್ತಿ ಕೊಡಿ. ದೊಡ್ಡದಾಗಿರ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿ, ದೊಡ್ಡ ದೊಡ್ಡ ಪ್ರಶಸ್ತಿಗಳು ಇನ್ನೂ ಬರಲಿ ಅವರಿಗೆ, ದೊಡ್ಡದಾಗಿರ್ತಕ್ಕಂಥ ಸಾಧನೆ ಯಕ್ಷಗಾನದಲ್ಲಿ ಮಾಡಲಿ. ಹೇಗೆ ನಾವು ನಿರಂತರವಾಗಿ ಯಕ್ಷಗಾನದಲ್ಲಿ ಕೆಲವು ಹೆಸರುಗಳನ್ನು ಉಲ್ಲೇಖ ಮಾಡ್ತದೆ, ಅಂಥದ್ದೇ ಹೆಸರು ಅಶೋಕ್ ಶೆಟ್ಟಿ ಅವರು ಶಾಶ್ವತವಾಗಿ ಯಕ್ಷಗಾನ ರಂಗದಲ್ಲಿ ಬೆಳೀಲಿ, ಅವರು ನಕ್ಷತ್ರವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದಷ್ಟೇ ನನ್ನ ಕೆಲಸ ಮಾಡಿದ್ದೇನೆ. ಶುಭ ಆಗಲಿ. ನಿಮ್ಮ ಪುಸ್ತಕ ಬಿಡುಗಡೆ ಅದು ಇನ್ನು ಕೆಲವರಿಗೆ ಪ್ರೇರಣೆ ಆಗಲಿ. ಅಶೋಕ್ ಶೆಟ್ಟಿ ಅವರಿಗೆ ಸನ್ಮಾನ ಬೇಕಾ ಬೇಡ? ಯಾಕಂದ್ರೆ 50 ವರ್ಷ ಕುಂದವರು. ಅಶೋಕ್ ಶೆಟ್ಟಿ ಅವರಿಗೆ ಪುಸ್ತಕ ಬೇಕಾ? ಅಶೋಕ್ ಶೆಟ್ಟಿ ಅವರಿಗೆ ಪುಸ್ತಕ ಬೇಡ, ಯಾಕಂದರೆ ಅವರು ತೆರೆದ ಪುಸ್ತಕ, ಅದು ಜೀವನವೇ ತೆರೆದ ಪುಸ್ತಕ. ಹಾಗೆ ಅವರಂತ ಓದಲಿಕ್ಕೆ ನಾವು ಯಾರು ಅವರ ಅಭಿಮಾನಿಗಳಿದ್ರೆ ಸಾಕು, ನಾವು ಓದ್ತೀವಿ ಅವರನ್ನು ಸ್ಟೇಜಲ್ಲಿ. ಹಾಗಾದರೆ ಆ ಪುಸ್ತಕ ಯಾಕೆ ಬೇಕು ಅಂತ ಕೇಳಿದರೆ, ಅಶೋಕ್ ಶೆಟ್ಟಿ ಅವರ ಸಾಧನೆ, ಅವರ ಕಷ್ಟದ ಬದುಕಿಂದ ಇವತ್ತಿನವರೆಗೆ ಸಾಧನೆಯ ಕೀರ್ತಿಯನ್ನು ಏರಿದವರೆಗೆ ಅವ್ರು ನಡ್ಕೊಂಡು ಬಂದಿರತಕ್ಕಂಥ ಹಾದಿ ಇದೆಯಲ್ಲ, ಅದು ಮುಂದಿನ ಪೀಳಿಗೆಗೊಂದು ಪ್ರೇರಣೆ ಆಗಬೇಕು. ಅವರು ಅಂತಹ ಸಾಧನೆಯನ್ನು ಮಾಡಬೇಕು, ಅವರಿಗೂ ಅಂತಹ ಸಾಧನೆಗೆ ಪ್ರೇರಣೆ ಆಗಬೇಕು. ಅದಕ್ಕೋಸ್ಕರ ಅಶೋಕ್ ಶೆಟ್ಟಿ ಅವರ ಪುಸ್ತಕ, ಅಶೋಕ್ ಶೆಟ್ಟಿ ಅವರ ಸಂಭ್ರಮದ ಪುಸ್ತಕದ ಬಿಡುಗಡೆ ಯಾಕೆ ಆಗಬೇಕು, ಯಾಕೆ ಜನ ಸೇರಿಸ್ಬೇಕು ಕೇಳಿದರೆ, ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಮುಂದಿನ ಸಮಾಜಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂತಹ ಪ್ರೇರಣೆ ಕೊಡತಕ್ಕಂಥದ್ದು ಅಂತ ಹೇಳ್ತಾ, ಆ ಕಾರಣಕ್ಕೋಸ್ಕರ ಇವತ್ತು ಪುಸ್ತಕ ಬಿಡುಗಡೆ ಆಗ್ತದೆ, 50ರ ಸಂಭ್ರಮ ಆಗ್ತದೆ. ನನಗೆ ಅನ್ನಿಸ್ತದೆ 50ರ ಸಂಭ್ರಮ ಕಂಡ ನಾವು 75ರ ಸಂಭ್ರಮವನ್ನು ಕಾಣುವ ಭಾಗ್ಯವನ್ನು ಭಗವಂತ ನೀಡಲಿ ಅಂತ ಶುಭವನ್ನು ಹಾರೈಸ್ತೇನೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಕ್ತಿ ಕೊಡಲಿ. ನಿಮ್ಮನ್ನು ನೋಡಿದಾಗ 75 ಅಲ್ಲ 100 ವರ್ಷ ಮಾಡ್ತೀರಿ ಅಂತ ಗೊತ್ತಾಯ್ತು. ಇವತ್ತಿಗೆ ಇದ್ದಾರೆ ಅಲ್ಲಿ. ಹಾಗಾಗಿ ಖಂಡಿತವಾಗಿ ಮಾಡ್ತಾರೆ ಅನ್ನತಕ್ಕಂಥದ್ದಿದೆ. ದೇವರು ಮಾಡಲಿ, ಆ ಶಕ್ತಿ ಕೊಡಲಿ, ಇನ್ನಷ್ಟು ಕೆಲವರನ್ನು ಬೆಳೆಸಲಿ, ಯಕ್ಷಗಾನದಲ್ಲಿ ಇನ್ನಷ್ಟು ಪ್ರೇರಣೆಗಳು ಸಿಗಲಿ ಅಂತ ಇದಕ್ಕೆ ಶುಭವನ್ನು ಹಾರೈಸ್ತೀನಿ. ಪುಸ್ತಕನೇ ಬಿಡುಗಡೆ ಮಲ್ತು ಕೊರಡೊಂದಿರಡ ಪಿನ್ನಾಯನ ಮಲ್ತೊಂದಲ್ಲ ಅಂಚಿನ ವೇರಿಕೆ ಪುನಚಿನ ಮಾತು ಪಿನ್ನೇರಲ ಕೈನ ತಾಂಗೊಂದು ಈ ಒಂಜಿ ಪುಸ್ತಕ ಬಿಡುಗಡೆಗೆ ನಮ್ಮ ಮಾತೆರಲ ಸಾಕ್ಷಿಯಕ ಜೋರಾಯಿನ ಕೈಚಪ್ಪಾಳದ ಆಶೀರ್ವಾದದ ಮುಖೇನ ಈ ಪೊರ್ತುಗು ಸರಪಾಡಿದ ಸರಬೇಶ್ವರ ದೇವೇರನ ಆಶೀರ್ವಾದನ ನಟ್ಟೊಂದು ಚಾವಡಿದ ಮಿತ್ತಮರ್ಗಿಳ್ಳೆ ಸರಪಾಡಿ ಪನ್ಪುನಚ್ಚೆತ್ತಿನ ಪುದರನೆ ಇಡೀ ಲೋಕಗೆ ತಿರುಪಾದುಕುರು ನಚ್ಚೆತ್ತಿನ ಅಶೋಕ್ ಶೆಟ್ಟಿನ 5 ವರ್ಷದ ಯಕ್ಷ ಸಂಭ್ರಮದ ಯಕ್ಷ ಪಯಣದ ಪುಸ್ತಕ ಈ ಪೊರ್ತುಗು ವೇದಿಕೆಡೆ ಬಿಡುಗಡೆ ಒಂದುಂಡು ಅನಾವರಣ ಒಂದುಂಡು ನಮ್ಮ ಮಾತಿರ್ನ ಯುವಕರಿಗೆ ಆ ಒಂಜಿ ಪುಸ್ತಕ ಪ್ರೇರಣೆ ಆವಡು ಪನ್ಪುನಚ್ಚೆತ್ತಿನ ನಿಲ್ಲಿಟ್ಟು ಈ ಪೊರ್ತುಗು ಸುವರ್ಣ ಸರಪಾಡಿ ಯಕ್ಷ ಪಯಣದ 5 ಸಂಭ್ರಮದ ಈ ಒಂಜಿ ಪುಸ್ತಕನೇ ಲೋಕಾರ್ಪಣೆ ಮಲ್ತೊಂದುಲ್ಲ ಸರತ್ ಒರ್ಮನುತ್ತ ಅಚ್ಪತ್ತ ಒಂಜಿ ಏಪ್ರಿಲ್ 6ನೇ ತಾರೀಕದಾನೆ ಈ ಭೂಮಿದ ಬೊಲ್ಪು ತುಯಿನಚ್ಚೆತ್ತಿನ ಇಣಿತ ಯಕ್ಷಲೋಕದ ಬೊಲ್ಪು ಶ್ರೀಯುತ ಅಶೋಕ್ ಶೆಟ್ಟಿ ಸರಪಾಡಿ ಮೆರ್ನ ಯಕ್ಷ ಪಯಣದ 5 ವರ್ಷದ ಸಂಭ್ರಮದ ಪುಸ್ತಕನ ನಮ್ಮ ಮಾತಿರ್ಲ ವೇದಿಕೆಡೆ ಬಿಡುಗಡೆ ಮಲ್ತೊಂದಿಲ್ಲ ஒரு ಜೋರೈನ ಕೈ ಚಿಪ್ಪಾಳಿದ ಆಶೀರ್ವಾದನ ಕೊರಕ ಬತ್ತಿನ ಚಿತ್ತ ಮಾತ ಬಿನ್ನೇರ್ನ ಈ ಒಂಜಿ ಯಕ್ಷ ಪಯಣಗೆ ನಮ್ಮ ಮಾತಿರ್ಲ ಸಾಕ್ಷಿಯ ಒಂದು ಪುಸ್ತಕನ ಬಿಡುಗಡೆ ಮಲ್ತುಕೊರ್ನ ಚಿತ್ತನ ಶ್ರೀಯುತ ಹಿರಿಯರು ಶ್ರೀ ಮೋಹನ್ ದಾಸ್ ಶೆಟ್ಟಿ ಮುನ್ಲಾಯ ಗುತ್ತು ಇವರಿಗೆ ಉಡಲ್ದಿಂಜಿನ ಸೊಲ್ಮೇಲೆನೆ ಸಂದಾಯಿತ ಮಲ್ತೊಂದಿಲ್ಲ. ಈಗಾಗಲೇ ನಳಿನವರು ಹೇಳಿದರು, ಸರಪಾಡಿ ಅಶೋಕ್ ಶೆಟ್ಟರು 3 ರಂಗಸ್ಥಳದಲ್ಲಿ ಕುಣಿದವರು ಅಂತ. ಅವರು ಜೋಡಾಟ ಕೂಟಾಟಗಳಲ್ಲಿ ವೇಷ ಮಾಡಿದ್ದು ನನಗೆ ಗೊತ್ತಿದೆ. ಆದರೆ ಅವರು ಹೇಳಿದಂಥ ರಂಗಸ್ಥಳ ಅದು 3ಕ್ಕೆ ನಿಲ್ಲುವುದಿಲ್ಲ, ನಾನು ಅದನ್ನು 5ಕ್ಕೆ ಇರಿಸ್ತೇನೆ. ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಈ 5 ಕ್ಷೇತ್ರಗಳಲ್ಲಿ ಕೂಡ ತನ್ನಿಂದಾದ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟವರು ಅಶೋಕಣ್ಣ. ಹಿರಿಯರು ಒಂದು ಮಾತು ಹೇಳಿದರು ಮಂಕುತಿಮ್ಮನ ಕಗ್ಗದಲ್ಲಿ, DVG ಗುಂಡಪ್ಪನವರು, ಇಳೆಯಿಂದ ಮೊಳಕೆ ಒಡೆಯುವಾಗ ತಾಳತಮ್ಮಟೆಗಳಿಲ್ಲ,
ಫಲಮಾಗುವಂದು ತುತ್ತೂರಿ ಧ್ವನಿ ಇಲ್ಲ. ಬೆಳಕೀವ ಸೂರ್ಯಚಂದ್ರರಿಗೆ ಒಂದು ಸದ್ದಿಲ್ಲ. ಹುಲಿ ನಿನ್ನ ತುಟಿಯನ್ನು ಮಂಕುತಿಮ್ಮ. ನಾವಾಗಿ ನಾವು ಮಾಡಿದ್ದೇವೆ ಎನ್ನುವುದನ್ನು ಉದ್ಘಾಟಿಸಿಕೊಳ್ಳುವುದಕ್ಕಿಂತಲೂ ನಾವು ಮಾಡಿದ ಸಾಧನೆ ನಾವು ಏನು ಅಂತ ಹೇಳಬೇಕು. ನಾನೀಗ ಉದಾಹರಿಸಿದ ಎಲ್ಲ ವಿಚಾರಗಳು ಕೂಡ ಸೂರ್ಯಚಂದ್ರರಾಗಲಿ, ಮಳೆ ಬೆಳೆ ಆಗಲಿ, ಫಲ ಪುಷ್ಪಗಳಾಗಲಿ, ಇದೆಲ್ಲ ನಾವು ಅರಳಿ ಬಂದಿದ್ದೇವೆ, ನಾವು ಪುಟಿ ಬಂದಿದ್ದೇವೆ ಅಂತ ಹೇಳುವುದಿಲ್ಲ, ನಾವು ಬೆಳಕು ಕೊಡ್ತೇವೆ ಅಂತ ಹೇಳುವುದಿಲ್ಲ. ಆದರೆ ಈ ಬೆಳಕು ಎಲ್ಲಿಂದ ಬಂತು, ಈ ಪರಿಮಳ ಎಲ್ಲಿಂದ ಬಂತು ಎನ್ನುವುದು ಅವುಗಳನ್ನು ನೋಡಿದಾಗಲೇ ನಮಗೆ ಗೊತ್ತಾಗ್ತದೆ. ಬಹಳ ಬೆರಳೆಣಿಕೆಯ ಮಂದಿಗಳು, ಅಂತಹ ಸಾಧಕರು ನಮ್ಮ ಕಣ್ಣ ಮುಂಭಾಗದಲ್ಲಿದ್ದಾರೆ. ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿದವರು ತುಂಬ ಮಂದಿ ಇರ್ಬೋದು. ಆದರೆ ಪ್ರಾದೇಶಿಕವಾಗಿ ನಮ್ಮ ಕರಾವಳಿಯ ಈ ಭಾಗದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತಹ ಕೆಲವೇ ಮಂದಿ ಇದ್ದಾರೆ. ಬಹುಶಃ ಈಗ ನಾನು ಹೇಳಿದ ಈ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತಹ ಸರಪಾಡಿ ಅಶೋಕ ಶೆಟ್ಟರು ಕೂಡ ಈ ಸಾಲಿಗೆ ಸೇರ್ತಾರೆ ಅಂತ ನಾನು ಗ್ರಹಿಸ್ತೇನೆ. ಇದು ಸುವರ್ಣ ಸಮಾರಂಭ ಅವರದ್ದು, ಅಂದರೆ ಬಂಗಾರದ ಹಬ್ಬ ಅಂತ ಹೇಳೋದು. ಸ್ವರ್ಣಕ್ಕೆ, ನಾವು ಚಿನ್ನಕ್ಕೆ ಹಳದಿ ಬಂಗಾರ ಅಂತ ಕರೀತೇವೆ. ಬೇರೆ ಬಣ್ಣಕ್ಕೆ ಅದು ತಿರುಗುವುದಿಲ್ಲ, ಅದು ತಿರುಗಿದರೆ ಅದು ಬೆಟ್ಟೆ ಬಂಗಾರ ಆಗ್ತದೆ. ಸುವರ್ಣ ಪುಷ್ಪ ಅಂತ ಮಾಡ್ತೇವೆ, ಅದಕ್ಕೆ ಪರಿಮಳ ಇರುವುದಿಲ್ಲ. ಆದರೆ ಸುವರ್ಣ ಪುಷ್ಪಕ್ಕೆ ಪರಿಮಳ ಬಂದರೆ ಹೇಗೆ, ಹಾಗೆ 5 ದಶಕಗಳ ಸಾಂಸ್ಕೃತಿಕ ರಂಗದ ಸೇವೆಯನ್ನು ಮಾಡಿದಂತಹ ಸರಪಾಡಿ ಅಶೋಕ ಶೆಟ್ಟರು ತಮ್ಮ ವಿಧ ವಿಧವಾದಂತಹ ಸಾಧನೆಗಳ ಮೂಲಕ ಈ ಸುಗಂಧವನ್ನು ಅಲ್ಲಲ್ಲಿ ಚೆಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ಚಿನ್ನಕ್ಕೆ ಪರಿಮಳ ಬಂದಿದೆ. ಬಹಳ ಅರ್ಥಪೂರ್ಣವಾದಂಥ ಹೆಸರನ್ನು ಅವರ ಈ ಒಂದು ಅಭಿನಂದನಾ ಗ್ರಂಥಕ್ಕೆ ನೀವು ಕೊಟ್ಟಿದ್ದೀರಿ, ಸುವರ್ಣ ಸರಪಾಡಿ. ಭಾಳ ಆಶ್ಚರ್ಯ ಆಗ್ತದೆ ನೋಡಿ. ನಳಿನವರು ಹೇಳಿದಾಗೆ 62-63ರ ವಯಸ್ಸಿನಲ್ಲಿ 50 ವರ್ಷ ತಿರುಗಾಟ ಮಾಡಿದಂತಹ ಒಬ್ಬ ಯಕ್ಷಗಾನದ ಕಲಾವಿದ ಈಗಲೂ ಹೊಂತಕಾರಿ ಹಾಗೆ ನಮಗೆ ಕಾಣಬೇಕು ಅಂತ ಇದ್ದರೆ ಒನ್ ಆ್ಯಂಡ್ ಆಲ್ ಯಾರು, ಸರಪಾಡಿ ಅಶೋಕ ಶೆಟ್ಟರು ಒಬ್ಬರೇ. ಹಾಗೆ 60-65 ತಿರುಗಾಟ ಮಾಡಿದವರಿದ್ದಾರೆ. ಗೋವಿಂದ ಭಟ್ರಿದ್ದಾರೆ, ರಘುವ ಶೆಟ್ಟರು ಇದ್ದಾರೆ. ಅವರೆಲ್ಲ ಈಗಲೂ ರಂಗದಲ್ಲಿ ಕಾಣಿಸಿಕೊಳ್ತಾರೆ. ಹಾಗಂತ ಈ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಇವರಷ್ಟು ಇಲ್ಲ ಎನ್ನುವುದನ್ನು ನಾನು ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನೀವು ಅದನ್ನು ಒಪ್ಪುತ್ತೀರಿ. ಆದರೆ ತಾನು ಹೋದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಹೆಜ್ಜೆ ಗುರುತನ್ನು ಮೂಡಿಸುವಂಥ, ತನ್ನ ಛಾಪನ್ನು ಕಾಣಿಸುವಂತಹ ವ್ಯಕ್ತಿತ್ವಗಳು ಬಹಳ ಅಪರೂಪ. ನಾವು ಹೇಳ್ತೇವೆ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಎಲ್ಲದರಲ್ಲಿ ಇದ್ದಾನೆ, ಅದರಲ್ಲಿ ಯಾವುದರಲ್ಲಿ ಇಲ್ಲ. ಯಾವುದರಲ್ಲಿ ಮಾಸ್ಟರಿ, ಪ್ರಭುತ್ವ ಎನ್ನುವಂಥದ್ದು ಇಲ್ಲ. 10ರಲ್ಲಿ 11 ಎಲ್ಲದರಲ್ಲಿ ಇದ್ದಾರೆ ಅಂತ ಲೆಕ್ಕ. ಹಾಗೆ ನಾಮಕೆ ವಾಸ್ತೆಯಾಗಿ ಏನು ಕೆಲಸ ಮಾಡಿದರೂ ಕೂಡ ಅದು ಸಾಧನೆ ಅಂತ ಅನ್ನಿಸುವುದಿಲ್ಲ. ತನಗೆ ಸಾಧ್ಯ ಆದರೆ ಏನಾದರೂ ಕೊಡುಗೆಯನ್ನು ಸಮಾಜಕ್ಕೆ ಕೊಡಬೇಕು, ಇಲ್ಲದೇ ಇದ್ದರೆ ಸುಮ್ಮನೆ ಇರಬೇಕಷ್ಟೇ. ಹಾಗಾಗಿ ಬೇರೆ ಬೇರೆ ವ್ಯಕ್ತಿತ್ವಗಳನ್ನು ನಾವು ಕಾಣುತ್ತೇವೆ ಸಮಾಜದಲ್ಲಿ. ಒಂದು, ತನಗಾಗಿ ಏನಾದರೂ ಸೇವೆ ಸಲ್ಲಿಸಿ ದೊಡ್ಡ ಮನುಷ್ಯ ಅಂತ ಅನ್ನಿಸಿಕೊಳ್ಳುವುದು, ಅದು ಒಂದು. ಇನ್ನೊಂದು, ಸಮಾಜಕ್ಕಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಕೊನೆಗೆ ಯಾರೂ ತನ್ನ ಹತ್ತಿರ ಸುಳಿಯದ ರೀತಿಯಲ್ಲಿ ಅನಾಥನಾಗಿ ಹೋಗುವುದು. ಮತ್ತು ಬದರಿಕಾಶ್ರಮಕ್ಕೆ ಹೋಗಬೇಕಾವ ಎಲ್ಲವನ್ನು ಕೊಟ್ಟು, ಈ ವರ್ಗ. ಇನ್ನೊಂದು, ತನಗೆ ಮತ್ತು ಸಮಾಜಕ್ಕೆ ಈ ಎರಡಕ್ಕೂ ಕೊಡುಗೆಯನ್ನು ಕೊಟ್ಟು ಅಥವಾ ಸಾಧನೆಯನ್ನು ಮಾಡುವ ಮೂಲಕವಾಗಿ ಸಾಮಾಜಿಕವಾದ ಸ್ಥಾನಮಾನವನ್ನು ಗಳಿಸಿದಂಥ ವ್ಯಕ್ತಿಗಳು ಬಹಳ ಇದ್ದಾರೆ. ಅದರಿಂದ ಅವರ ಉಪಸ್ಥಿತಿ ಎನ್ನುವಂಥದ್ದು, ಅವರ ಜೀವಿತ ಎನ್ನುವಂಥದ್ದು ಸಮಾಜದಲ್ಲಿ ಗುರುತಿಸಲ್ಪಡ್ತದೆ. ಹಾಗಂತ ಇನ್ನೊಬ್ಬರ ಎದುರಿನಲ್ಲಿ ಕೈ ನೀಡಬೇಕಾದಂತಹ ದಯನೀಯ ಸ್ಥಿತಿ ಅವರಿಗೆ ಇರುವುದಿಲ್ಲ. ಹಾಗಾಗಿ ಸ್ವಾಭಿಮಾನಿಯಾಗಿ ತಲೆ ಎತ್ತಿ ನಡೀತಾರೆ. ಅಂಥವರ ಮಾತುಗಳನ್ನು ಇತರರು ಕೇಳ್ತಾರೆ. ಯಾವಾಗ ನಮಗೆ ಇನ್ನೊಬ್ಬರ ಹಂಗಿರ್ತದೋ ಆಗ ನಾವು ತಲೆ ಬಾಗಬೇಕಾಗ್ತದೆ. ಅದಿಲ್ಲದೆ ತಾನು ಏನನ್ನಾದರೂ ಕೊಟ್ಟು
ಆ ಮೂಲಕವಾಗಿ ಹೆಸರು ಪಡೆಯುವಂಥದ್ದುಂಟಲ್ಲ, ಅದು ಬಹಳ ದೊಡ್ಡದು. ಅಂತಹ ಸ್ವಾಭಿಮಾನಿಗಳು ಹಲವಾರು ಮಂದಿ ಇರಬಹುದು. ಅವರಲ್ಲಿ ಬಹುಶಃ ಯಕ್ಷಗಾನ ಕ್ಷೇತ್ರದಲ್ಲಿ ನನಗೆ ಅಶೋಕಣ್ಣ ಕಾಣುತ್ತಾರೆ. ಒಂದು ಕಾಲಕ್ಕೆ ಆಟದವರನ್ನು ಮನೆಗೆ ಸೇರಿಸ್ತಾ ಇರಲಿಲ್ಲ. ಯಾಕಂದರೆ ಒಂದು ಸಲ ಅವರು ಬಂದರು ಅಂತ ಹೇಳಿದರೆ ಮತ್ತೆ ನಿರಂತರವಾಗಿ ಏನಾದರೂ ಕೀಟಳೆಯನ್ನು ಕೊಡ್ತಾ ಇರ್ತಾರೆ, ಅಥವಾ ಬೇರೆ ಬೇರೆ ರೀತಿಯ ಅಪಸವ್ಯಗಳನ್ನು ಮಾಡ್ತಾ ಇರ್ತಾರೆ, ದುರಭ್ಯಾಸಗಳ ದಾಸರಾಗಿರ್ತಾರೆ. ಈಗಿನದನ್ನು ಹೇಳುವುದಲ್ಲ ನಾನು, ಹಳೆಯ ಕಾಲದ ಕೆಲವು ಕಲಾವಿದರು ಇದ್ದರು. ಆದರೆ ಇವತ್ತು ಹೇಳ ಹೆಸರಿಲ್ಲದ ಹಾಗೆ ಹೋಗಿದ್ದಾರೆ. ಆದರೆ ಆಗ ನಳಿನ ಹೆಸರಿಸಿದಂತಹ ಶೇಣಿಯವರೋ, ಕುಂಬಳೆಯವರೋ, ಅಥವಾ ಹಿಂದಿನ ಅನೇಕ ಕಲಾವಿದರು, ಬಣ್ಣದ ಮಾಲಿಂಗರಿರ್ಬೋದು, ಪಡ್ರೆ ಚಂದುಗು ಇರ್ಬೋದು, ಇಂಥ ಕಲಾವಿದರೆಲ್ಲ ಬಹುಶಃ ತಮ್ಮ ಜೀವಿತ ಕಾಲದಲ್ಲಿ ಮಾಡಿದಂತಹ ಸಾಧನೆಯಿಂದ ಆ ನಂತರವೂ ಕೂಡ ಸ್ಮರಣೀಯರು ಅಂತ ಎನ್ನಿಸಿಕೊಳ್ಳುತ್ತಾರೆ. ಬಹುಶಃ ಈಗ ಪ್ರಸ್ತುತವಾಗಿ ಅಂಥವರ ಪರಂಪರೆಯನ್ನು ಆದರ್ಶವಾಗಿಟ್ಟುಕೊಂಡು ಕೆಲಸ ಮಾಡಿದಂತಹ ಸರಪಾಡಿ ಅಶೋಕ ಶೆಟ್ಟರು ನಮಗೆ ಅಭಿನಂದನೀಯರು ಅಂತ ಎನ್ನಿಸ್ತದೆ. ಒಳ್ಳೆಯ ಸಂದರ್ಭದಲ್ಲಿ ಅವರಿಗೆ ಈ ಅಭಿನಂದನೆ ನಡೆಯುತ್ತಾ ಇರುವಂಥದ್ದು 50ರ ದಶಕ. ಈ ಸ್ವರ್ಣ ಹಬ್ಬ ಎನ್ನುವಂಥದ್ದು ಎಲ್ಲರ ಬದುಕಿನಲ್ಲಿ ಬರುವುದಿಲ್ಲ, ಜೀವಿತದಲ್ಲಿ ಬರ್ಬೋದು. ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಿದವ ಅಂತ ಮುಖ್ಯವಾಗುವುದಿಲ್ಲ, ಹೇಗೆ ಬದುಕಿದ ಎನ್ನುವುದು ಬಹಳ ಮುಖ್ಯ ಆಗ್ತದೆ. ಅಂತಹ ಸಾಧನೆಯನ್ನು ಮಾಡುವುದರ ಮೂಲಕ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಮಾಡಿ ಇವತ್ತು ಇಷ್ಟು ಮಂದಿ ಅಭಿಮಾನಿಗಳನ್ನು ಗಳಿಸಿ ಎಲ್ಲರಿಗೂ ಅಶೋಕಣ್ಣ ಬೇಕು ಎನ್ನುವ ರೀತಿಯ ಭಾವವನ್ನು ಮೂಡಿಸಿದಂಥ ಒಂದು ವ್ಯಕ್ತಿತ್ವ ಅವರದ್ದು. ನನಗೂ ಸರಪಾಡಿ ಅಶೋಕ್ ಶೆಟ್ಟರಿಗೂ ಸುಮಾರು 3-3.5 ದಶಕಗಳ ಒಂದು ಬಾಂಧವ್ಯ ಇದೆ. ನಾವು ತುಳು ಅಕಾಡೆಮಿಯಲ್ಲಿ 2008ರಿಂದ 3 ವರ್ಷ ಜೊತೆಯಾಗಿ ಕೆಲಸ ಮಾಡಿದ್ದೇವೆ, ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯರ ಅಧ್ಯಕ್ಷತೆಯಲ್ಲಿ. ಆ ಕಾಲಕ್ಕೆ ಮಾಡಿದಂತಹ ಕೆಲಸಗಳು ತುಂಬ ಇದೆ. ತುಳು ಪಠ್ಯ ರಚನೆ ಇರ್ಬೋದು, ಬೇರೆ ಬೇರೆ ಕಡೆ ತುಳುವಿನ ಉತ್ಸವಗಳಿರ್ಬೋದು. ತುಳುವಿನ ಏಳಾಟ ಅಂತ ಒಂದು ಕಾರ್ಯಕ್ರಮ ಅಜಿಲಮೊಗೂರಿನಲ್ಲಿ ಅವರು ಮಾಡಿಸಿದರು. ಅಂತ ಅನೇಕ ಕಾರ್ಯಕ್ರಮಗಳನ್ನು ಅವರ ಉಸ್ತುವಾರಿಯಲ್ಲಿ ಕೂಡ ಆಗಿದೆ. ಬೇರೆ ಬೇರೆ ರೀತಿಯ ಸಮ್ಮೇಳನಗಳು ಕೂಡ ನಡೆದಿದೆ. ತುಳುಗೆ ಸಹಜವಾಗಿ ಆಗಬೇಕಾದಂಥ ದೊಡ್ಡ ಮಟ್ಟದ ಕೆಲಸಗಳು ಆ ಸಮಯದಲ್ಲಿ ಆಗಿದೆ. ಆದರೆ ಆ ನಂತರ ಅದು ಅನುಷ್ಠಾನಕ್ಕೆ ಬಾರದೇ ಇರುವುದು ದುರ್ದೈವ. ಇವತ್ತು ತುಳು ಅಕಾಡೆಮಿಯ ತುಳು ಭವನ ಅದು ಕಾಣಿಸ್ತದೆ, ಆದರೆ ಆ ಭವನಕ್ಕೆ ಹಣಕಾಸಿನ ಒಂದು ಸ್ಯಾಂಕ್ಷನ್ ಆದದ್ದು, ಅನುದಾನ ಬಿಡುಗಡೆ ಆದದ್ದು ಅದು ನಮ್ಮ ಕಾಲದಲ್ಲಿ. ಅದನ್ನು ಮಾಡುವಂಥ ಅವಕಾಶದ ಕಾಲಕ್ಕೆ ಭೂಮಿ ಪೂಜೆ ಮಾಡಿ ನಾವು ಬಿಟ್ಟುಕೊಟ್ಟಿದ್ದೇವೆ. ಸೀತಾರಾಮ ಕುಲಾಲ್ ಅವರ ಸಂದರ್ಭದಲ್ಲಿ ಅದಕ್ಕೆ ಸ್ಥಳ ಸಿಕ್ಕಿತ್ತು ಸರ್ಕಾರದಿಂದ. ಆಮೇಲೆ ಕೋಟ್ಯಾಳವರ ಕಾಲಕ್ಕೆ ಆ ಒಂದು ಕಟ್ಟಡ ಆಯಿತು. ಇವತ್ತು ತುಳು ಭವನ ನಮ್ಮ ತೌಳನಿಕರ ಅಥವಾ ತುಳುವರ ಒಂದು ಮಾನಸ್ತಂಭವಾಗಿ ಅಲ್ಲಿ ಕಾಣುತ್ತಾ ಇದೆ. ಆ ಮಟ್ಟಕ್ಕೆ ಅದನ್ನು ರೂಪಿಸಬೇಕಾದಂತಹ ಹೊಣೆಗಾರಿಕೆ ಈಗಿನ ತುಳು ಅಕಾಡೆಮಿಯ ತಂಡಕ್ಕೆ ಮತ್ತು ತುಳುವರಿಗೆ ಇದೆ ಎನ್ನುವುದನ್ನು ನಾನು ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ತುಳುವಿಗೆ 8ನೇ ಪರೀಕ್ಷೆಯಲ್ಲಿ ಸೇರುವಂತಹ ಸ್ಥಾನಮಾನದ ಬಗ್ಗೆ ಕೂಡ ಪ್ರಯತ್ನ ನಾವು ಡೆಲ್ಲಿಗೆ ಹೋಗಿ ಮಾಡಿದ್ದೇವೆ. ಆ ಕಾಲಕ್ಕೆ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ತಯಾರು ಮಾಡಿದ್ದೇವೆ. ಆದರೆ ಅದು ಎಲ್ಲಿ ಮುಟ್ಟಬೇಕು, ಹೇಗೆ ಹೋಗಬೇಕು ಎನ್ನುವುದನ್ನು ಬೆನ್ನು ಹತ್ತುವಂಥ ಕೆಲಸ ಯಾರೂ ಮಾಡಲಿಲ್ಲ. ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಆಯಿತು. ಹಾಗಂತ ತುಳುವರು ಆಯಕಟ್ಟಿನ ಸ್ಥಾನದಲ್ಲಿ ಈಗಲೂ ಇದ್ದಾರೆ. ರಾಜಕೀಯ ವ್ಯಕ್ತಿಗಳು ತುಂಬ ಇದ್ದಾರೆ. ನಮ್ಮ ಮನೆಗೆ ಒಂದು ಓಟು ಕೇಳುವಾಗ ತುಳುವಿನ ಬಗ್ಗೆ ಬಹಳ ಅಭಿಮಾನದ ಮಾತುಗಳನ್ನು ಆಡ್ತಾರೆ, ತುಳುವಿನಲ್ಲಿ ಭಾಷಣ ಮಾಡ್ತಾರೆ. ಆದರೆ ಅಲ್ಲಿ ಸೊಲ್ಲೆತ್ತುವವರು ಕೂಡ ಇಲ್ಲ. ಎಲ್ಲಿ ಅದು ಆಗಬೇಕು ಅಲ್ಲಿ ಆಗ್ತಾ ಇಲ್ಲ. ಆದರೆ ಪ್ರಾಮಾಣಿಕವಾಗಿ ಅಶೋಕಣ್ಣನಂಥವರು ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಮೊಳಗಿಸಿ ಅಂಥ ಕಾರ್ಯಗಳಿಗೆ ಇಳಿದಿದ್ದಾರೆ. ಬಹುಶಃ ಅವರ ಸುದೀರ್ಘವಾದಂಥ ಯಕ್ಷಪಯಣವನ್ನು ನಾವು ಗಮನಿಸಿದರೆ ನನಗೆ ಅನ್ನಿಸುವಂಥದ್ದು, ಧರ್ಮಸ್ಥಳ ಸುರತ್ಕಲ್ ಮೇಳ ಬಿಟ್ಟರೆ ಬಹುಶಃ ತೆಂಕುತಿಟ್ಟ ಎಲ್ಲ ಮೇಳಗಳಲ್ಲಿ ಕೂಡ ಸೇವೆ ಮಾಡಿದ್ದಾರೆ. ಎಲ್ಲ ಯಜಮಾನರು ಬೇಡ ಅಂತ ಅವರನ್ನು ಬಿಟ್ಟದ್ದಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ ಅನಿವಾರ್ಯ ಕಾರಣಗಳಿಂದ ಅವರು ಒಂದು ಮೇಳದಿಂದ ಮತ್ತೊಂದು ಮೇಳಕ್ಕೆ ಹೋಗಬೇಕಾಯಿತು. ಪ್ರಮುಖ ಮೇಳಗಳಾದಂಥ ಕಟೀಲು, ಕರ್ನಾಟಕ ಮೇಳ, ಬೊಪ್ಪನಾಡು, ಈಗ ಸಸಿ ಹಿತ್ತಲು, ಸುಮಾರು 3 ಅವಧಿಗಳಲ್ಲಿ ಅದರಲ್ಲಿ ಕೆಲಸ ಮಾಡಿದ್ದಾರೆ. ಕುಂಬಳೆ ಮೇಳ, ಕದ್ರಿ ಮೇಳ, ಹೀಗೆ ಅವರದ್ದೇ ಆದಂತಹ ಅವರ ಸಂಚಾಲಕತ್ವದಲ್ಲಿ ಈಗ ದೇಜಪ್ಪ ಬಾಚಕರೆ ಅವರಿದ್ದಾರೆ. ಬಾಚಕರೆ ಮೇಳವನ್ನು ಅವರು ನಡೆಸಿದರು.
ಯಕ್ಷಭಾರತಿ ಅಂತೇಳಿ ಅವರ ಸರಪಾಡಿಯ ಒಂದು ಸಂಘಟನೆಯನ್ನೇ ಅವರು ನಡೆಸಿದರು. ಭಗವತಿ ಮೇಳವನ್ನು ಕೂಡ ಒಂದು ಸ್ವಲ್ಪ ಸಮಯ ನಡೆಸಿದರು. ಕದ್ರಿ ಮೇಳವನ್ನು ಕೆಲವು ವರ್ಷಕ್ಕೆ ಅವರು ನಡೆಸಿದ್ದಾರೆ. ಕರ್ನಾಟಕ ಮೇಳದಲ್ಲಿ ಬಹುಶಃ ಕಾಡಮಲ್ಲಿಗೆ ಬಹಳ ಜನಪ್ರಿಯವಾಗಿರುವಂತಹ ಸಂದರ್ಭದಲ್ಲಿ ಕೆ ಎಚ್ ದಾಸಪ್ರಿಯವರು ಮಾಡ್ತಾ ಇದ್ದಂಥ ಮೈಂದ ಗುರುಕಾರ ಮತ್ತು ಹೊನ್ನಯ್ಯ ಬಲ್ಲಾಳ ಈ ಪಾತ್ರಗಳನ್ನು ಅವರ ಅನುಪಸ್ಥಿತಿಯಲ್ಲಿ ಬಹಳ ಚೆನ್ನಾಗಿ ನಿರ್ವಹಿಸಿ ವಿಠಲ್ ಶೆಟ್ಟರ್ ಅವರಂಥವರಿಂದ ಸಹಬಾಸ್ಗಿರಿಯನ್ನು ಪಡ್ಕೊಂಡವರು ಅಶೋಕಣ್ಣ. ವಿಶೇಷವಾಗಿ ತುಳು ಪ್ರಸಂಗಗಳಲ್ಲಿ ಅವರ ಖಳನಾಯಕ ಇರ್ಬೋದು, ನಾಯಕ ಪಾತ್ರಗಳಿರ್ಬೋದು, ಅಥವಾ ಒಂದು ರೀತಿಯ ವಿಕ್ಷಿಪ್ತ ಮನಸ್ಥಿತಿಯ ಪಾತ್ರಗಳಿರ್ಬೋದು, ಅದೆಲ್ಲವೂ ಕೂಡ ಅವರದ್ದೇ ಆದಂತಹ ಒಂದು ಪಾತ್ರವಾಗಿ ಬರ್ತಾ ಇತ್ತು. ಅನುಕರಣೆ ಮಾಡ್ತಾರೆ ತುಂಬ ಮಂದಿ, ಆದರೆ ಅನುಕರಣೆಯಲ್ಲಿ ಅವರು ಆ ಕಲಾವಿದರು ಇರುವುದಿಲ್ಲ, ಅವರು ಇರುವುದಿಲ್ಲ, ಆ ಕಲಾವಿದರು ಅದರಲ್ಲಿ ಕಾಣುವುದಿಲ್ಲ. ಕುಂಬಳೆ ಸುಂದರರು ಹೀಗೆ ಕೈ ಹಿಡಿಯುವಾಗೆ ಕಡಿತಾನೆ, ಅವರು ಪ್ರಾಸಬದ್ಧವಾಗಿ ಮಾತಾಡುವಾಗೆ ಮಾತಾಡ್ತಾರೆ, ಆದರೆ ಕುಂಬಳೆ ಸುಂದರರಾಯರೇ. ಹಾಗೆ ಅಶೋಕ್ ಶೆಟ್ಟರು ಅವರದ್ದೇ ಆದಂಥ, ಈಗ ಅರ್ವ ಕೊರಗಪ್ಪ ಶೆಟ್ಟರು ರಂಗಕ್ಕೆ ಬಂದರೆ ನೋಡಿ, ಅದೊಂದು ಬೇರೆ ಆ ರೀತಿಯ ಒಂದು ಛಾಪನ್ನು ಮೂಡಿಸಿದಂತಹ ಕಲಾವಿದರು. ಪೌರಾಣಿಕ ಪಾತ್ರಗಳಲ್ಲಿಯೂ ಕೂಡ ಹಾಗೆ, ಪೌರಾಣಿಕ ಪಾತ್ರಗಳಲ್ಲಿ ಖಳನಾಯಕರನ್ನು ಮಾಡ್ತಾರೆ, ಅವರು ನಾಯಕ ಪಾತ್ರಗಳನ್ನು ಮಾಡ್ತಾರೆ. ಬೇರೆ ಬೇರೆ ರೀತಿಯ ಮನೋಭೂಮಿಕೆಯನ್ನು ವ್ಯಕ್ತಪಡಿಸಬಹುದಾದಂತಹ ಪಾತ್ರಗಳನ್ನು ಅವರು ಮಾಡ್ತಾರೆ. ಅದೆಲ್ಲವೂ ಕೂಡ ಒಂದು ಬೇರೆ ಪ್ರತ್ಯೇಕವಾಗಿ ಕಾಣುತ್ತದೆ. ಕಾರಣ ಏನು ಅಂತ ಹೇಳಿದರೆ, ಅವರ ಒಡನಾಡಿಗಳಾದಂಥ ಕಲಾವಿದರು ಹಾಗೆ ಒಬ್ಬ ಶ್ರೇಷ್ಠ ಗುರುವಿನ ಒಂದು ಗರಡಿಯಲ್ಲಿ ಅವರು ಪಳಗಿದ್ದಾರೆ. ಪಡ್ರೆ ಚಂದು ಅಂತ ಹೇಳಿದರೆ ಯಕ್ಷಗಾನಕ್ಕೆ ಒಂದು ಕಾಲದಲ್ಲಿ ಒಬ್ಬ ಗರಡಿ ಆಚಾರ್ಯ ಇದ್ದಾಗೆ, ದ್ರೋಣಾಚಾರ್ಯರಿದ್ದಾಗೆ. ಪಡ್ರೆ ಚಂದು ಅವರ ಶಿಷ್ಯರು ಇವತ್ತು ನಮಗೆ ಭಾಳ ಜನ ಕಾಣಲಿಕ್ಕೆ ಸಿಗುವುದಿಲ್ಲ. ಸಿದ್ದಗಟ್ಟೆ ಚೆನ್ನಪ್ಪ ಶೆಟ್ಟರು ಇರಲಿ, ಅಶೋಕ್ ಶೆಟ್ಟರು ಅವರು ಇರಲಿ, ಉಬರಡ್ಕ ಉಮೇಶ್ ಶೆಟ್ಟಿ ಅವರಿರಲಿ, ಹೀಗೆ ಕೆಲವೇ ಕಲಾವಿದರು ಇವತ್ತಿಗೂ ಕೂಡ ಅವರು ಚಲಾವಣೆಯ ನಾಣ್ಯಗಳು. ಕೆಲವರು ನಮ್ಮ ಬಿಟ್ಟು ಹೋಗಿದ್ದಾರೆ. ಕೆಲವು ಕಲಾವಿದರನ್ನು ನಾವು ಕಳೆದುಕೊಂಡಿರುವಂಥದ್ದು ತುಂಬಲಾಗದ ಅದು ಸ್ಥಾನ. ಅದು ಬಹುಶಃ ಆ ಸ್ಥಾನಕ್ಕೆ ಮತ್ತೊಬ್ಬ ಬರುವುದಕ್ಕೆ ಸಾಧ್ಯ ಇಲ್ಲ. ಅಂಥ ಹಿರಿಯ ಪರಂಪರೆಯಲ್ಲಿ ಈಗಲೂ ಕೂಡ ಎಲ್ಲರಿಗೂ ಬೇಕಾದಂತಹ ಒಂದು ಪಾತ್ರಧಾರಿ ಅಂತ ಎನಿಸಿದರೆ ಅದು ಸರಪಾಡಿ ಅಶೋಕ್ ಶೆಟ್ಟರು. 1961ರಲ್ಲಿ ಅವರು ಹುಟ್ಟಿದರು. ಅವರ ತಂದೆಯವರು ನಾರಾಯಣ್ ಶೆಟ್ಟರು ಹೇಳಿದರು ಆರ್ಮಡಿ. ಹಾಗೆ ಮುನ್ನಲಾಯಿ ಸಂಕಮ್ಮ ಶೆಟ್ಟಿ ಅಲ್ವಾ, ಹಿರಿಯರಿದ್ದಾರೆ, ಗುತ್ತಿನ ಹಿರಿಯರಿದ್ದಾರೆ. ಅವರು ಸುವರ್ಣ ಸಂಪುಟವನ್ನು ಬಿಡುಗಡೆ ಮಾಡಿದರು. ಆ ಒಂದು ಆದರ್ಶ ದಂಪತಿಗಳಿಗೆ ಮಗನಾಗಿ ಹುಟ್ಟಿದವರು. ಹಾಗೆಯೇ ಒಂದು ಒಳ್ಳೆಯ ಮನೆತನದ ಹೆಣ್ಣನ್ನು ಮದುವೆ ಆಗಿದ್ದಾರೆ. ಮೀನಕ್ಕ ನಮ್ಮ ಜೊತೆ ಇದ್ದಾರೆ. ಕುಡಾಲ ಗುತ್ತು ಅಲ್ವಾ, ಕುಡಾಲ್ ಗುತ್ತು. 2 ಮುತ್ತಿನಂಥ ಮಕ್ಕಳಿದ್ದಾರೆ, ವಿಕ್ರಮ್ ಶೆಟ್ಟಿ ಮತ್ತು ರಮ್ಯಾ. ತಂದೆಯವರ ಹೆಸರನ್ನು ಉಳಿಸುವಂಥ ಪ್ರಯತ್ನ ಅವರು ಕೂಡ ಮಾಡ್ತಾ ಇದ್ದಾರೆ ತಮ್ಮ ಕ್ಷೇತ್ರದಲ್ಲಿ. ಹಾಗಾಗಿ ನಮಗೆ ಬೆಚ್ಚನೆಯ ಮನೆ ಇರುವುದಕ್ಕೆ, ವೆಚ್ಚಕ್ಕೆ ಹೊನ್ನಿದ್ರೆ, ಇಚ್ಛೆಯನ್ನು ಅರಿತು ಮಾಡುವಂಥ ಸತಿ ಇದ್ದರೆ ಮತ್ತು ಸ್ವರ್ಗ ಬೇಡ ಅಂತ ಸರ್ವಜ್ಞ ಹೇಳಿದ ಹಾಗೆ ಆ ರೀತಿಯದ್ದಾದಂಥ ಬದುಕು ಅವರನ್ನುಂಟು. ಹಾಗೆ ಬರಬೇಕು ಅಂತ ಇದ್ದರೆ ಬೇರೆ ಬೇರೆ ನಾವೆಲ್ಲ ಇವತ್ತು ಯಾವುದೇ ಸ್ಥಾನಮಾನಕ್ಕೆ ಬಂದರೂ ಕೂಡ ನಮ್ಮ ಬೇರುಗಳನ್ನು ನಾವು ಮರೀಬಾರದು. ನಮ್ಮ ಹಿರಿಯರ ಹೆಗಲ ಮೇಲೆ ನಾವು ನಿಂತಿದ್ದೇವೆ ಅಂತ ಜೋಶಿಯವರು ಯಾವಾಗಲೂ ಹೇಳೋದುಂಟು. ಅಂದರೆ ಆ ರೀತಿಯದ್ದಾದಂಥ ಬೆಳವಣಿಗೆ ಏರಿದ ಏಣಿಯನ್ನು ನಾವು ಮರೀಲಿಕ್ಕಿಲ್ಲ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿಳಿದು ಹೇಳಲು ಬಾಳು ಎಂಬುದು ಋಣದ ರತ್ನಗಣಿಯೋ ಅಂತ ಕವಿ ಹೇಳಿದ್ದಾನೆ. ಹಾಗಾಗಿ ನಾವು ಜೀವನದಲ್ಲಿ ಋಣಮುಕ್ತರಾಗುವುದು ಖಂಡಿತ ಇಲ್ಲ. ಯಾವ ಋಣವನ್ನು ನಾವು ತೀರಿಸಿದರೂ ಪಿತೃಋಣ, ಮಾತೃಋಣ ಮತ್ತು ಋಷಿ ಋಣ ಇದನ್ನು ಮುಗಿಸಿ ನಾನು ಹೋಗ್ತೇನೆ ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯ ಇಲ್ಲ. ಹಾಗಾಗಿ ಕೊನೆಯವರೆಗೂ ಋಣಬಾಧಿತರಾಗಿ ಇರ್ತೇವೆ. ಹಾಗಾಗಿ ನಾವು 4ನೇದಾದಂಥ ಒಂದು ಋಣ ಇದೆ ನೋಡಿ, ಸಮಾಜ ಋಣ ಅಂತ. ಅದನ್ನು ನಾವು ಪೂರೈಸಲಿಕ್ಕೆ ಸಾಧ್ಯ ಇದೆ. ಅದನ್ನು ಪೂರೈಸಿದರೆ ಈ ಮಿಕ್ಕ 3 ಋಣಗಳನ್ನು ನಾವು ಪೂರೈಸಿದ ಹಾಗಾಗ್ತದೆ. ಅಂಥ ಸಾಮಾಜಿಕ ಬದ್ಧತೆಯ ಕೆಲಸಗಳನ್ನು ಸರಪಾಡಿ ಅಶೋಕ ಶೆಟ್ಟರು ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗ ಯಕ್ಷಗಾನ ಕಲೆಯಲ್ಲಿ ಹೆಸರು ಮಾಡಿದಂತಹ ಕಲಾವಿದರು ಆ ಕ್ಷೇತ್ರದಲ್ಲಿ ಇದಮಿತ್ತಮ್ ಅಂತ ಹೇಳಿದ್ದಾರೆ.
ಆದರೆ ಉಳಿದ ಕ್ಷೇತ್ರಗಳು ಏನು ಅಂತ ಕೇಳಿದರೆ ಅನ್ಯಾನ್ಯ ಕ್ಷೇತ್ರದಲ್ಲಿ ದುಡಿಯುವಂತಹ ಸಾಮರ್ಥ್ಯ ಇದ್ದವರಿಗೂ ಕೂಡ ಅಲ್ಲೆಲ್ಲ ಸಾಧನೆಯನ್ನು ಮಾಡಿ ತೋರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಸರಪಾಡಿ ಅಶೋಕ್ ಶೆಟ್ಟರು ಸಂತ್ರಸ್ತರ ಕಣ್ಣೀರೊಳಿಸುವಂಥ ಕೆಲಸ, ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಬೇರೆ ಬೇರೆ ಸಂಘಟನೆಗಳಿದ್ದುಂಟು ಹೋರಾಟದ ಒಂದು ಮನೋಭಾವದಿಂದ, ಒಂದು ಲೀಡರ್ಶಿಪ್ ಕ್ವಾಲಿಟಿ, ನಾಯಕ ಗುಣದ ಮೂಲಕವಾಗಿ ಸಮಾಜದಲ್ಲಿ ಇಲ್ಲದೇ ಇದ್ದವರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ, ಸಾಧಿಸಿದ್ದಾರೆ. ಕೆಲವು ಸಲ ಅದರಿಂದ ತೆಗಳಿಕೆಯೂ ಬಂದಿರಬಹುದು, ಟೀಕೆಗಳು ಬಂದಿರಬಹುದು, ಅವರನ್ನು ಅವಾಯ್ಡ್ ಮಾಡುವಂತಹ ಕೆಲಸಗಳು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗಿರ್ಬೋದು. ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ಎದೆಗೊಟ್ಟು ಮುನ್ನಡೆದರು. ಯಕ್ಷಗಾನ ಕ್ಷೇತ್ರದಲ್ಲಿಯೂ ಕೂಡ ಅವರು ಕಲಾವಿದನಾಗಿ ಕೆಲಸ ಮಾಡಿದ್ದಲ್ಲದೆ ಕ್ರಾಂತಿಕಾರಿಯಾಗಿಯೂ ಕೆಲಸ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ವೇದಿಕೆಯಲ್ಲಿ ಅಶೋಕ್ ಶೆಟ್ಟರು ರಾಜಕೀಯ ಮಾತಾಡ್ತಾರೆ ಅಂತ. ಆದರೆ ಆ ರಾಜಕೀಯದ ಮಾತುಗಳಲ್ಲಿ ಪುರಾಣಕ್ಕೆ ಹೊರತಾದ ಮತ್ತು ಆ ಪಾತ್ರಕ್ಕೆ ಹೊರತಾದ ಪರಿಧಿಯೊಳಗೆ ಇರುವುದಿಲ್ಲ ಅವರು. ಅದರ ಒಳಗೆ ಶೇಣಿಯವರು ಹೇಳಿದ ಹಾಗೆ ಅದರ ಒಳಗೆ ಏನನ್ನು ಹೇಳಬೇಕಾದ್ರು ನಮಗೆ ಅರ್ಥ ಆದವರಿಗೆ ಅರ್ಥ ಆಗ್ತದೆ, ಇಲ್ಲದಿರೋ ರಾಜಕೀಯ ಅಂತ ಕಾಣುತ್ತದೆ. ಕಲೆ ಎನ್ನುವಂಥದ್ದು ಸಾಂಸ್ಕೃತಿಕವಾದಂತಹ ಒಂದು ವಿಭಾಗ, ಅದು ಸಮಾಜದ ಕನ್ನಡಿಯಾಗಿ ಇರಬೇಕು. ಇಲ್ಲದಿದ್ದರೆ ಒಬ್ಬ ಹೇಳಿದನ್ನೇ ಮತ್ತೊಬ್ಬ ಹೇಳಿದ ಏನು ಪ್ರಯೋಜನ? ಅದು ಜೀವನಕ್ಕೆ ಪಾಠವನ್ನು ಒದಗಿಸುವ ಸಂದೇಶ ಅದರಿಂದ ಬರ್ಬೋದು. ಕೆಲವರು ನೇರವಾಗಿ ಇಂಥ ರಾಜಕೀಯ ವ್ಯಕ್ತಿ ಹೆಸರು ಹೇಳಿಬಿಡ್ತಾರೆ, ಆಗ ಅದು ಬೇರೆ ಆಗ್ತದೆ. ಆದರೆ ಪಾತ್ರದ ಒಳಹೊಕ್ಕು ವಾಸ್ತವಿಕವಾದಂತಹ ಚಿತ್ರಣವನ್ನು ಕೊಡುವಂಥ ಕಲೆ ಅವರಿಗೆ ಕರಗತ ಆಗಿದೆ. ವಿಶೇಷವಾಗಿ ತುಳು ಪ್ರಸಂಗಗಳಿಗೆ ಅದಕ್ಕೆ ಅವಕಾಶ ಕೂಡ ಇದೆ. ಅವರ ವಿದ್ಯುನ್ಮಾಲಿ ಭಾಳ ಫೇಮಸ್, ಅದು ನೋಡಿದ್ದೇನೆ ನಾನು. ಸಣ್ಣ ಪಾತ್ರ ಅದು ದೇವಿ ಮಹಾತ್ಮೆಯಲ್ಲಿ, ಆದರೆ ಅದು ವಿಶೇಷವಾದಂತಹ ಒಂದು ತೂಕ ಇರುವಂಥದ್ದು. ಬೊಪ್ಪನಾಡು ಕ್ಷೇತ್ರದಲ್ಲಿ ದಾರಿಗಾಸುರ ಮಾಡ್ತಾರೆ, ಅಲ್ಲಿ ಕೂಡ ಒಂದು ಇತ್ತಂತದ ಒಂದು ಎರಡು ಮನೋಭಾವದ ಸ್ಥಿತಿಯನ್ನು ತೋರಿಸುವಂಥದ್ದು. ಹೀಗೆ ಅನೇಕ ಪಾತ್ರಗಳಲ್ಲಿ, ಪೌರಾಣಿಕ ಪಾತ್ರಗಳಲ್ಲಿ ಕೂಡ ಅವರು ಮಿಂಚಿದ್ದಾರೆ. ಮತ್ತು ತುಳು ಪ್ರಸಂಗಗಳಲ್ಲಿ ಪರಕೆದ ಬಿಂಗಾರ ಅಂತ ಒಂದು ಬರ್ತಾಯಿತ್ತು. ಅರುವ ಮೇಳದಲ್ಲಿ ಅವರು ಇದ್ದಂಥ ಸಂದರ್ಭದಲ್ಲಿ ತಾರನಾಥ್ ವರ್ಕಾಡಿಯವರು ಬರೆದಂಥ ಪ್ರಸಂಗ, ನನಗೆ ಒಂದು ಸಲ ಅದರ ಒಂದು ವಿಮರ್ಶೆಯನ್ನು ಮಾಡುವ ಅವಕಾಶ ಬಂತು. ಸುಳ್ಯದಲ್ಲಿ ತೆಂಕುತಿಟ್ಟು ವೇದಿಕೆಯವರು, ದಾಮ್ಲೆಯವರೆಲ್ಲ ಇದ್ದುಕೊಂಡು ಮಾಡಿದ್ದು. ಹಾಗಾಗಿ ಒಂದು ದಿವಸ ಅದನ್ನು ನಾನು ಫುಲ್ಲು ನೋಡಿದ್ದೇನೆ. ಇವರ ಪಾತ್ರ, ಕಾಂಚನ ಸಂಜೀವರಿಯವರ ಪಾತ್ರ, ಇದೆಲ್ಲ ಇವತ್ತಿಗೂ ಕೂಡ ನನ್ನ ಕಣ್ಣಿಗೆ ಕಟ್ಟುತ್ತಾ ಇರುವಂಥದ್ದು. ಬೆಟ್ಟಂಬಾಡಿ ಬಾಳಪ್ಪ ಶೆಟ್ಟರು ಅದರಲ್ಲಿ ಆಗ ಹಾಸ್ಯಗಾರರಾಗಿದ್ದರು. ಹಾಗೆ ಹಿರಿಯ ಕಲಾವಿದರ ಒಡನಾಟ ಕೂಡ ಅವರಿಗಿತ್ತು. ಅರುವದವರು, ದಾಸಪ್ಪರಯ್ಯವರು, ಆಮೇಲೆ ರಾಮದಾಸ ಸಾಮಗರು, ಕೋಳ್ಯೂರು ರಾಮಚಂದ್ರರಾಯರು, ಮಿಜಾರಣ್ಣಪ್ಪನವರು, ಹಾಗೆ ಹಳೆಯ ಕಲಾವಿದರು ಮತ್ತು ವರ್ತಮಾನದ ಬೇರೆ ಬೇರೆ ಜನಪ್ರಿಯತೆಯನ್ನು ಗಳಿಸುವಂತಹ ಕಲಾವಿದರು ಕೂಡ ಅವರ ಒಡನಾಡಿಗಳಾಗಿ ಅವರಿಂದ ಕಲ್ತದ್ದಿದೆ, ಹಿರಿಯರಿಂದ ಇವರೂ ಕಲ್ತದ್ದಿದೆ. ಹಾಗಾಗಿ ಇವತ್ತು ಅಶೋಕಣ್ಣ ಈಗಲೂ ಕೂಡ ಪ್ರಸ್ತುತರು. 5 ದಶಕಗಳ 49 ತಿರುಗಾಟವನ್ನು ಪೂರೈಸಿ ಈಗಲೂ ಸಸಿ ಹಿತ್ತಿನಲ್ಲಿ ನಿನ್ನೆ ಕೂಡ ಬೆಳಗಿನವರೆಗೆ ವೇಷ ಮಾಡಿ ಅವರು ಬಂದಿದ್ದಾರೆ. ಇವತ್ತೊಂದು ಆಟ ಈ ಕಾರಣಕ್ಕಾಗಿ ಅವರು ಬಿಟ್ಟಿರ್ಬೋದು. ಪ್ರತಿ ನಾಟಕ ಹೋಗ್ತಾರೆ, ರಾತ್ರಿ ಹೋದವರು ಹಗಲು ಅವರಿಗೆ ನಿದ್ದೆ ಮಾಡುವಂಥದ್ದುಂಟು. ಆದರೆ ಇವರಿಗೆ ಅದೂ ಇಲ್ಲ, ಹಗಲಲ್ಲಿ ಸಮಾಜ ಸೇವೆ ಆಯಿತು. ಬೆಳ್ಮಣ್ಣ ಮೇಳದಲ್ಲಿ ಅವರಿದ್ದರು. ಆ ಬೆಳ್ಮಣ್ಣ ಮೇಳದಲ್ಲಿ ಅವರು ಇದ್ದಂಥ ಸಂದರ್ಭದಲ್ಲಿ ಆದಂಥ ಒಂದು ದೊಡ್ಡ ದುರಂತ ಎಲ್ಲ ಕಡೆ ಸುದ್ದಿಯಾಗಿರುವಂಥದ್ದು. ಬೆಳ್ಮಣ್ಣ ಮೇಳದ ಸಂಚಾಲಕರೇ ಶೇಖರ್ ಶೆಟ್ಟರು ಆ ವಾಹನ ಅಪಘಾತದಲ್ಲಿ ಕಾಲವಾಗಿ ಹೋಗಿದ್ದಾರೆ. ಇದ್ದ ಅಷ್ಟೂ ಕಲಾವಿದರಿಗೆ ಒಂದಲ್ಲ ಒಂದು ದೈಹಿಕವಾದಂಥ ಊನ ಸಂಭವಿಸಿ ಈಗಿನ ಹೊರೆಗೂ ನಮ್ಮ ಶಂಭು ಶರ್ಮದತ್ತವರು ಈಗಲೂ ಅದನ್ನು ಅನುಭವಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಏನೂ ಅಪಾಯ ಆಗದೆ ಪಾರಾಗಿ ಬಂದವರು ಅಶೋಕಣ್ಣ. ಯಾಕೆ ಬಂದರು ಅಂತ ಹೇಳಿದರೆ ಅವರನ್ನು ಸಮಾಜಕ್ಕೆ ಉಳಿಸಿಕೊಟ್ಟಿದ್ದಾರೆ. ಈಗ ಇಷ್ಟು ಕ್ರಿಯಾಶೀಲತೆಯಿಂದ ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆದದ್ದು ಅವತ್ತು ಏನೂ ಆಗದೆ ಅವರು ಹೊರಬಂದದ್ದರಿಂದ. ನೇತ್ರಾವತಿಯಲ್ಲಿ ಒಂದು ದೊಡ್ಡ ನೆರೆ ಬಂದಂಥ ಸಂದರ್ಭದಲ್ಲಿ ನೇತ್ರಾವತಿಯ ನೀರಿಗೆ ಬಿದ್ದಂಥ ಒಂದು ಮಹಿಳೆಯನ್ನು ಜೀವದ ಹಂಗು ತೊರೆದು ಧುಮುಕಿ ರಕ್ಷಣೆ ಮಾಡಿದ್ದಾರೆ ಅವರು. ಒಬ್ಬ ಕಲಾವಿದ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆದದ್ದು ಏನು? ನಿಜವಾದಂಥ ಸಾಮಾಜಿಕ ಕಳಕಳಿಯಿಂದ. ಹಾಗಾಗಿ ಸುಮಾರು 200ಕ್ಕಿಂತಲೂ ಹೆಚ್ಚು ಸನ್ಮಾನ ಅವರಿಗೆ ಬಂತು. ಸರ್ಕಾರದ ಅತ್ಯುನ್ನತವಾದಂಥ 22ನೇ ಇಸ್ವಿಯಲ್ಲಿ ಮೊನ್ನೆ ಅವರಿಗೆ ಕರ್ನಾಟಕ ಸರ್ಕಾರದ ಅತ್ಯುನ್ನತವಾದಂತಹ ಒಂದು ಪ್ರಶಸ್ತಿ, ಅದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಅವರಿಗೆ ಬಂತು. ಕೆಲವರು ಹುಬ್ಬೇರಿಸಿದರು, ಇನ್ನೂ ಅವರಿಗೆ ಪ್ರಾಯ ಇದೆ, ಆಗ 60 ಆಗಿರಲಿಲ್ಲ ಅವರಿಗೆ. ಆಗಿದ್ದರೂ 60-61 ಏನಾಗಿದೆ.
ಹೆಚ್ಚೆಚ್ಚು ಪ್ರಾಯ ಆದಂಥ ಕಲಾವಿದರಿದ್ದು ಅವರಿಗೆ ಯಾಕೆ ಕೊಟ್ಟರು? ಪ್ರಾಯ ಹೌದು, ಪ್ರಾಯವನ್ನು ಗಮನಿಸ್ತೇವೆ, ಆದರೆ ಪ್ರಾಯದ ಜೊತೆಗೆ ಅವರ ಸಾಧನೆಯೂ ಕೂಡ ದೊಡ್ಡದು. ಸಚಿನ್ ತೆಂಡೂಲ್ಕರ್ಗೆ ಭಾರತದ ಅತ್ಯುನ್ನತ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟರು, 50 ದಾಟಿರಲಿಲ್ಲ. ಹಾಗಿದ್ದರೆ ಸಾಧನೆಗೆ ಪ್ರಶಸ್ತಿಗಳು ಸಲ್ಲದಾಗಬೇಕು, ವಯಸ್ಸು ಅಥವಾ ಶಿಫಾರಸು ಇದಲ್ಲ. ಹಾಗಾಗಿ ಅವರಿಗೆ ಜೋಶಿಯವರಂಥ ವಿದ್ವಾಂಸರ ಜೊತೆಗೆ ಸನ್ಮಾನವನ್ನು ತಗೊಳ್ಳುವಂಥ ಅವಕಾಶಗಳು ಸಿಕ್ಕಿತ್ತು. ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಅವರಿಗೆ ಬಂತು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಬೇರೆ ಬೇರೆ ಸಂದರ್ಭಗಳಲ್ಲಿ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅವರಿಗೆ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಬಹಳ ಕಾಲ ಕೆಲಸ ಮಾಡಿದ್ದಾರೆ. ಆರಂಭದಿಂದಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದು ಒಬ್ಬ ಸ್ವಯಂ ಸೇವಕರಾಗಿ ಶಿಕ್ಷಕರಾಗಿ ಕೆಲಸ ಮಾಡಿದ್ದರಿಂದ ಇವತ್ತಿಗೂ ಕೂಡ ಆ ಶಿಸ್ತು, ಸಂಘದ ಶಿಸ್ತು ಅವರಲ್ಲಿ ಉಂಟು, ಆ ಪಕ್ಷದ ನಿಷ್ಠೆ ಅವರಲ್ಲಿ ಉಂಟು. ಹಾಗಾಗಿ ರಾಷ್ಟ್ರೀಯ ಪಕ್ಷ ಅವರಿಗೆ ಮೊನ್ನೆ ನಮ್ಮ ಪ್ರಕೋಷ್ಠದ ಅಧ್ಯಕ್ಷತೆ, ಕಲೆ ಮತ್ತು ಸಾಂಸ್ಕೃತಿಕ ರಂಗ ಪ್ರಕೋಷ್ಠದ ಒಂದು ಅಧ್ಯಕ್ಷತೆಯನ್ನು ಕೊಟ್ಟಿತ್ತು. ಕಲಾವಿದರಿಗೆ ಧ್ವನಿಯಾಗಿ ಅವರು ಕೆಲಸ ಮಾಡಿದರು. ಯಕ್ಷಗಾನದಲ್ಲಿ ಬರುವಂಥ ಅಪಸವ್ಯಗಳನ್ನು ಅವರು ಕ್ಷಮಿಸಲಿಲ್ಲ. ಯಕ್ಷಗಾನದ ವೇಷವನ್ನು ತೊಟ್ಟು ಬೀದಿಯಲ್ಲಿ ಭಿಕ್ಷೆಗಿಡುವುದನ್ನು ತಡೆದರು. ಕೆಲವು ಕಲಾವಿದರೇ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಧ್ಯಮದಲ್ಲಿ, ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಬರೆದರು. ಆಮೇಲೆ ಅವರಿಗೂ ಗೊತ್ತಾಯಿತು ಭಿಕ್ಷೆ ಬೇಡುವುದು ತಪ್ಪಲ್ಲ, ಯಾಕೆ ಅದು ಹಿಂದಿನ ಕಾಲದಲ್ಲಿ ಇತ್ತು, ಈಗ ಕಡಿಮೆ ಆಗಿದೆ. ಆದರೆ ಯಕ್ಷಗಾನವು ಭೂತದ ವೇಷವನ್ನು ಹಾಕಿಕೊಂಡು ಬೀದಿಯಲ್ಲಿ ತಿರುಗಾಡಿಕೊಂಡು ಕೇಳುವುದು, ಆ ಡ್ರೆಸ್ಸನ್ನು ತೆಗೆದುಬಿಡು, ನೀನು ಬೇಕಿದ್ರೆ ಹೋಗು, ಹೀಗೆ ಕೇಳು ಅಂತ ಹೇಳಿದರು. ಆಮೇಲೆ ಅದನ್ನು ಒಪ್ಪಿಕೊಂಡರು. ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಕಾಲಮಿತಿಯ ಆಟಗಳು ಬಂದಂಥ ಸಂದರ್ಭದಲ್ಲಿ ಕೆಲವು ಮೇಳಗಳಿಗೆ ಭಾಳ ಕಷ್ಟ ಆಯಿತು. ಕೆಲವು ಹಗಲಿನಲ್ಲಿ ಕೆಲಸ ಮಾಡಿ ರಾತ್ರಿ ವೇಷ ಹಾಕುವಂಥ ಕಲಾವಿದರಿಗೆ ಕಷ್ಟ ಆಯಿತು. ಆ ಸಂದರ್ಭದಲ್ಲಿ ಡಿ ಸಿ ಆಫೀಸಿಗೆ ಹೋಗಿ ಕಲಾವಿದರನ್ನು ಒಟ್ಟು ಸೇರಿಸಿ ಪ್ರತಿಭಟನೆಯನ್ನು ಮಾಡಿದರು. ಸ್ವಲ್ಪ ಸಮಯ ಅದನ್ನು ತೆಗೆದುಹಾಕಿದರು. ಆದರೆ ಈಗ ಕಾಲಕ್ಕೆ ಹೊಂದಿಕೊಂಡು ಕೆಲವು ಮೇಳಗಳು ಅದನ್ನು ಮಾಡಲೇಬೇಕಾಗಿ ಬಂತು. ಹಾಗಾಗಿ ಪ್ರತಿಭಟನೆ ಎನ್ನುವಂಥದ್ದು, ಆ ಮನೋಭಾವ ಎನ್ನುವಂಥದ್ದು ಸ್ವಾರ್ಥಪರವಾಗಿ ಇಲ್ಲದೇ ಇದ್ದರೆ, ಒಂದು ಸಮಷ್ಟಿಯ ಹಿತದೃಷ್ಟಿಯಿಂದ ಇದ್ದರೆ ಅದು ಇವತ್ತಿಗೂ ನಮಗೆ ಪ್ರಸ್ತುತ ಎನ್ನುವುದನ್ನು ನಾವು ಹೇಳಬೇಕು. ಹೀಗೆ ವಿಷಯವನ್ನು ಅಭಿನಂದನೆಯ ರೂಪದಲ್ಲಿ ಮಾತಾಡುವಾಗ ಅಶೋಕಣ್ಣನ ಬಗ್ಗೆ ಗಂಟೆಗಟ್ಟಲೆ ನಾವು ಮಾತಾಡ್ಬೋದು. ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಅವರು ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ಬೇರೆ ಬೇರೆ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಬಂಟ್ವಾಳ ಪರಿಸರದಲ್ಲಿ ಯುವಜನ ಒಕ್ಕೂಟವನ್ನು ಮಾಡಿದರು, ಜಿಲ್ಲಾ ಯುವಜನ ಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸ ಮಾಡಿದರು, ಯುವಜನ ಮೇಳಗಳನ್ನು ಮಾಡಿದರು. ಈ ಚಿಣ್ಣರ ಬಿಂಬದ ಈ ಕಾರ್ಯಕ್ರಮದಲ್ಲಿ ಕೂಡ ಮೋಹನದಾಸ ಕೊಟ್ಟಾರಿಯವರಿಗೆ ಬೆನ್ನೆಲುಬಾಗಿ ಅವರು ಕೆಲಸ ಮಾಡ್ತಾ ಇರುವಂಥದ್ದು, ಇದೆಲ್ಲವನ್ನು ಕೂಡ ನೀವು ತಿಳ್ಕೊಂಡವರು. ಹಾಗೆ ಪ್ರತಿ ವರ್ಷ 1-2 ವರ್ಷ ಈ ಕಲೋತ್ಸವಕ್ಕೆ ನಾನು ಬಂದಿದ್ದೇನೆ. ಆ ಸಂದರ್ಭದಲ್ಲಿ ಕೂಡ ಅವರ ಪಾಲ್ಗೊಳ್ಳುವಿಕೆಯನ್ನು ನಾವು ನೋಡಿದ್ದೇನೆ. ಹಾಗಾಗಿ ಇಷ್ಟೊಂದು ಗಣ್ಯರ ಸಮ್ಮುಖದಲ್ಲಿ ಅವರಿಗೆ ಅಭಿನಂದನೆ ಆಗ್ತಾ ಇರುವಂಥದ್ದು ಭಾಳ ಸಂತೋಷ. ಅವರ ಆತ್ಮೀಯನಾಗಿ 2 ಮಾತುಗಳನ್ನು ಅವರ ಬಗ್ಗೆ ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಚಿಣ್ಣರ ಬಿಂಬಕ್ಕೆ ಮತ್ತು ಅವರ ಸುವರ್ಣ ಸರಪಾಡಿ ಈ ಸಮಿತಿಯ ಎಲ್ಲ ಬಂಧುಗಳಿಗೆ ಕೂಡ ನಾನು ತಲೆಬಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕಟೀಲ್ದಪ್ಪೆ ಉಳ್ಳಾಲ್ದಿನ ಆಶೀರ್ವಾದನ ನಟ್ಟೊಂದು ಚಾವಡಿದ ಮಿತ್ತ ಜಿಡ್ಡೆಡು ತಮ್ಮನದ ಭಿನ್ನೆಯಾದ ತಮ್ಮನದ ಅನ್ನೆಯಾದ ನಮ್ಮೊಟ್ಟಿಗೆ ಜೊತೆಯಾವನಿ ಪುನಚಿತ್ನ ಸರಪಾಡಿ ಅಶೋಕ್ ಶೆಟ್ರಿಗೆ 5 ವರ್ಷದ ಸಂಭ್ರಮ ಸಡಗರಗೆ ಇವರು ಪೊರ್ತು ಚಾವಡಿದ ಮಿತ್ತ ಜಿಡ್ಡೆಡು ಶಾಲದ ಪೊದಿಕೆದ ಮಾನಾದಿಗೆ ಅವಿಡ್ದು ಬೊಕ್ಕ ತರಿಕೆ ಜವಾಬ್ದಾರಿದ ಪೇಟದ ತೊಡಗಿನ ಮಲ್ತೊಂದು ಈ ಪೊರ್ತುಗು ಚಾವಡಿದ ಮಿತ್ತ ಜಿಡ್ಡೆಡು ನಮ್ಮ ಅಶೋಕನ್ನಗೆ ಬರೆಯತು ಮೋಕಿಡು ಸಂದಾಯಿತ ಮಲ್ಪನ ಚಿತ್ತಿನ ಸುವರ್ಣ ಸಂಭ್ರಮದ ಯಕ್ಷ ಪಯಣದ 5 ವರ್ಷದ ಸಂಭ್ರಮಡ್ ಈ ಪೊರ್ತುರಿಗೆ ಸಂದಾಯಿತ ಮಲ್ತೊಂದುಲ್ಲ 5 ವರ್ಷದ ಸಂಭ್ರಮ ಸಡಗರನ ಇರು ಈ ಪೊರ್ತುಗು ನಮ್ಮೊಟ್ಟಿಗೂ ಜೊತೆಯಾದ ಸ್ವೀಕಾರ ಮಲ್ತೊಂದುಲ್ಲರು ಚಾವಡಿದ ಎದುರದ ಮರ್ಗಿಲ್ಡಿ ಪುನಚಿತ ಮಾತು ಬಿನ್ನಿರಲ್ಲ ಅವರ ಜೋರೈನ ಕೈಚಪ್ಪಾಳದ ಆಶೀರ್ವಾದದ ಮುಖೇನ ನಮ್ಮ ಅಶೋಕನ್ನಗೆ ನಮ್ಮ ಮಾತಿರ್ಲ ಶುಭ ಹಾರೈಕೆಯನ್ನು ಮಲ್ಪಕ 5 ವರ್ಷದ ಖುಷಿ ಸಡಗರಣ ಈ ಪುರ್ತಕ ನಮ್ಮ ಮಾತಿರ್ಲ ಜೊತೆಯಾದ ಆಚರಣೆ ಮಲ್ತೊಂದಲ್ಲ. ಇನ್ನ ಬಗ್ಗೆ ವಿಶೇಷವಾದ ಉತ್ಪ್ರೇಕ್ಷೆಯನ್ನು ಬಣಪುಜಿ ಬಣ್ಣದಾರಿಗೆ ಬೇಜಾರಾವು ಯಾನು ಒಬ್ಬೇ ಒಂದು ಪ್ರಶಸ್ತಿ ಸನ್ಮಾನಗೋಸ್ಕರ ಸಾರ್ವಜನಿಕ ರಂಗೋಡು ಕೆಲಸ ಮಾಡ್ತಾನೆ ಆಯತ್ತು ಎನ್ನ ಮನಸ್ಸು ಐಕೆ ತುಡಿತೊಂದಿತ್ತು. ನಮ್ಮ ಕೋಡೆ ಅಪ್ಪನ ಮಂಜಿರದ ಭೂಮಿಗೆ ಬರ್ತದೆ, ಇನ್ನು ಬದುಕೊಂದಿಲ್ಲ, ಎಲ್ಲದ ಗೊತ್ತುಜ್ಜಿ. ಮನುಷ್ಯ ಜನ್ಮ ಬಂದ್ಬಿಡವು
ನನ್ನೋರಿಗೆ ಉಪಕಾರ ಆಪಣ ರೀತಿ ಇತ್ತನಾಡ ಆ ಬದುಕು ಸಾರ್ಥಕ ಅಂದರೆ ಲೆಕ್ಕಾಚಾರ. ಜೀವನಡು ಭಾರಿ ಆತ್ತೆ ಸುಖನೇ ಅನುಭವಿಸೇನೆ ಅನ್ನತ್ತೆ. ಹೆಚ್ಚಾದ ಕೈಪೆ ತಿಂದದು ಇತ್ತ ಚೀಪೆ ತಿನ್ನೋದಿಲ್ಲ. ಒಂದು 5 ವರ್ಷ ನೆಕ್ಕ ತುಂಬುದ ಆ ಪುಸ್ತಕಗಳು ತೂಡ ಗೊತ್ತಾವು. ಆಜಿ ತಿಂಗಳಿಗೂ 350 ರೂಪಾಯಿ ಸಂಬಳ ಉಡುಬೆಂದನೆ ಯಾನು ದಿನಕ್ಕೂ 2 ರೂಪಾಯಿ ಸಂಬಳ ಐಟಲೊಂಜಿ 100 ರೂಪಾಯಿ ಕೊಣತದ್ದು ಇಲ್ಲಲ್ಲ ಅಕ್ಕಡ ಕೊರತೆ ಅಂತ ಪಂಡ ಸರಿ ನೆನಪುಂಡು. ಆಣಿದ ದಿನಕ್ಕುಲ ಇನಿತ ದಿನಕ್ಕುಲ ಮಸ್ತ್ ವ್ಯತ್ಯಾಸ ಉಂಡು. ಆನೆ ಕಲಾವಿದರಿಗೆ ಒಂಜಿ ನೆಮ್ಮದಿದ ಜೀವನ ಮಲ್ಪರ ಅವಕಾಶ ಇದ್ದಾಂಡೆ, ಸುಖತ್ತ ನಿದ್ರೆ ಮಲ್ಪರ ಅವಕಾಶ ಇದ್ದಾಂಡೆ, ಪೊರ್ತುಗು ಸರಿಯಾದ ವನಸ್ಸು ಮಲ್ಪರ ಅವಕಾಶ ಇದ್ದಾಂಡೆ. ದಿನಕ್ಕೊಂಜಿ ಊರಿಗೆ ಬೋಡು ಅವಳು ಅಡಿಗೆ ಮಲ್ತದೆ ಬಡವನಾಗ ಮನಸ್ಸು ಮಲ್ಪುನಾಗ 4 ಗಂಟೆ ಆತನಲ್ಲುಂಡು 5 ಗಂಟೆ ಆತನಲ್ಲುಂಡು. ರಾತ್ರಿ ಪೊರ್ತುಗು ಸರಿಯಾನಾಗ ರಂಗಸ್ಥಳ ವೇಷ ಪೋಯ್ಜಿಂದಾಡ ಯಜಮಾನನ ಶಿಸ್ತು ಅವು ಸರಿ ಪಗೆಲ್ದ ಇಂಕೆಲ್ಲ ಬದುಕಿ ಹೆಂಚೊಂಡು ಬಂದ್ಬಿಡೇನು ವಾ ಯಜಮಾನೆಲ್ಲ ತೂಪುಜಿ ರಾತ್ರಿ ಪೊರ್ತುಗಾನ ಎಂಗ್ಲ ಎನ್ನ ಮೇಳದ ಯಜಮಾನರೆಲ್ಲ ಉಲ್ಲೇರಿ ಯಾನ ಇತಿಹಾಸವನ್ನು ಬಂದ್ಬಿಡೆ. ಕಲಾವಿದಗೆ ಸಮಾಜಡು ಮುಕ್ತವಾದ ಬೆರೆರ ಆಪುಜಿ ದಾಯಬಂಡ ರಾತ್ರಿ ಪೂರ್ತಿ ನಿದ್ರೆ ಗಜ್ಜರ್ದು ಪಗೆಲ್ಡಾಯೆ ವಾ ಕೆಲಸ ಮಲ್ಪರಲ್ಲ ಸಾಧ್ಯಜ್ಜಿ ಪಗೆಲ್ದ ಪೊರ್ತು ಎಂಗಳಿಗೆ ವಿಶ್ರಾಂತಿ ಬೋಡು ಭಾರಿ ಪೊರ್ಲು ವಿಶ್ರಾಂತಿ ನಿದ್ರೆ ಮಲ್ತಂದಾಂಡ ರಾತ್ರಿ ರಂಗೋ ಪೋಣ ಎಂಗಳು ನಿರರ್ಗಳವಾದ ಪಾತ್ರೆ ಆಬಿಡು ಅಣ್ಣ ಎಂಕದಾದನ ದೇವರಂಜಿ ಅನುಗ್ರಹಣದಾನ ಪಗೆಲಿಡೀ ನಿದ್ರೆ ಗಜ್ಜೆರ್ನಲ್ಲ ರಾತ್ರಿ ರಂಗು ಪೊಗ್ಗುನಿರ್ಬೇಕ ಉದಾಸೀನ ಮನ್ಮಣ ಇಜ್ಜಿ ಆ ಮಾತ ಮರಪುಡು ಅವು ಕಲಾ ಸರಸ್ವತಿನಂಜಿ ಪ್ರೇರಣೆ ಅನುಗ್ರಹ ಅಂದೇ ಯಾನೆ ಎನ್ನಿವೆ ಕೋಟೆ ಬಲ್ಪು ಬಿಟ್ಟು ಆಟ ಐತಿರಿ ಇನ್ನು ಪಗೇಳ್ದಲ್ಲಿ ಒಂಜಿ ಕಾರ್ಯಕ್ರಮ ಐತಿರಿ ಇತ್ತ ಮೂಲುಲ್ಲ ನನ್ನ ಹೋದು ಮೇಳದ ಯಜಮಾನ್ರ ಕೂಡ ಕೇಳಿ ಇಂಕ ರಜೆ ಕೊರಲಿ ಎಲ್ಲೊಂದು ಕಾರ್ಯಕ್ರಮ ತಂದು ಈರು ರಜೆ ಮಲ್ಪರ ಈರು ರಜೆ ಮಲ್ತಾರದ ನಾವು ವೇಷಣು ಮಲ್ಪುಣಿಯೇರಿ ಒಂದು 20 ಜನ ಮನಸ್ಸು ಮಲ್ಪುಣಂಚಿನ ಜೀವನ ಮಲ್ಪುಣಂಚಿನ ಮೇಳಗು ತೊಂದರೆ ಬಲ್ಲಿ ಪಡ್ಮಣ ಕಾರಣಗೂ ಖಂಡಿತ ಅವು ರಜೆ ಮಲ್ಪುಜಿ ಬರ್ಪೆ ಅಂತ ಬಂತೆ ಯಾನಿತ್ತು ಪೋರ ಉಂಡಡಿಗೆ ಹೋದು ಯಕ್ಷಗಾನ ಭಾಗವಹಿಸಬೆ ಯಾನ ಮಲ್ಲ ಸ್ಥಿತಿವಂತೆತ್ತಿ ಎನ್ನ ಸಂಪಾದನೆ ಎನ್ನ ಸಂಪತ್ತು ನಿಕ್ಕಲೆಕ್ಕಲ್ನ ಉದಾರ ಹೃದಯದಕ್ಕಳು ಎಡ್ಡ ಮನಸ್ಸದಕ್ಕಳು ಪ್ರೀತಿದ ರಡ್ಡು ಪಾತ್ರ ಅವೇ ಎನ್ನ ಮಲ್ಲ ಸಂಪತ್ತು ವಾ ಭಾಗಕ್ಕೆ ಬೋಡಲ ಜನಕ್ಕಳು ಸರಪಾಡಿದ ಬಂಡಿ ಬೆಟ್ಟಿಗೆ ಹೊರೆಯನ್ನ ನೆನಪು ಮಲ್ಪೇರಿ ಅವೇ ಎನ್ನ ಮಲ್ಲ ಸಂಪತ್ತು ಯಕ್ಷಗಾನೋಡಿ ಹಣ ಸಂಪಾದನೆ ಮಲ್ತಾರೆ ಅವೇ ಎನ್ನ ಊರ್ದ ಕ್ಷೇತ್ರದ ಸರಪಾಡಿ ಶರಬೇಶ್ವರ ದೇವಸ್ಥಾನದ ಯಾನು ಪುಟ್ಟದ ಬಣ್ಣದ ಒಂಜಿ ಚರಿತ್ರೆನೇ ಸಮಾಜಕ್ಕೂ ಕೊರಡು ಬಣ್ಮಣ ಉದ್ದೇಶಡು ಸರಪಾಡಿದ ಸರ್ಪೆ ಬಣ್ಮಣ ಪ್ರಸಂಗನು ಕೊರಿಯೆ ಆ ಕ್ಷೇತ್ರದ ಪರಿಚಯ ಅಡಿ ದುಂಬು ಸರಪಾಡಿ ಬಂಡ ಎಲ್ಲ ಪುದರಿಂದೇ ಎಣ್ಣಿದಿತ್ತೇರಿ ಸರಪಾಡಿ ಬಂಡ ಅಶೋಕ್ ಶೆಟ್ಟಿನ ಪುದರೇ ಸರಪಾಡಿದ ಅತ್ತಿ ಸರಪಾಡಿ ಬಂದ್ಬಿಡ ಒಂಜಿ ಕ್ಷೇತ್ರದ ಬಂದ್ಬಿಡೇನೆ ಆ ಕ್ಷೇತ್ರದ ಮಹಿಮೆನ ಸಾರಿನ ಮೂಲಕ ಜಗಜ್ಜಾಹೀರಾತನೆ ಎಂಕ ಭಾರಿ ಧನ್ಯತೆ ಉಂಡು ಎನ್ನ ಊರ್ದ ದೇವಸ್ಥಾನ ಎನ್ನ ದೇವರನ್ನ ಪುದರ್ರಿ ಯಾನು ಒಲ್ಪಲೆ ಎನ್ನ ಪುದರ್ ಬಣ್ಣಗ ಅಶೋಕ್ ಶೆಟ್ಟಿ ಸರಪಾಡಿದ ಬಣ್ಣ ಇಂಕ ಆತ ಸಮಾಧಾನನೇ ಅಪ್ಪಜಿ ಸರಪಾಡಿ ಅಶೋಕ್ ಶೆಟ್ಟಿದ ಬಾಡ್ದಾನೆ ಇಂಕ ಭಾರಿ ಸಂತೋಷ ಆಗ್ಬಿಡೆ. ಈ ರೀತಿ ಇನ್ನು ಮುಟ್ಟ ರಾಜಕೀಯದ ವಿಚಾರ ಬಂದಿರಿ ರಾಜಕೀಯ ಬಂದ್ಬಿಡ ಏನೊಂದು ಹವ್ಯಾಸವು ವೃತ್ತಿ ಹತ್ತಿ ಯಕ್ಷಗಾನಡು ಇಪ್ಪನವರಿಗೆ ಕಲಾವಿದೆ ರಾಜಕೀಯ ಕ್ಷೇತ್ರಕ್ಕೂ ಪೋತನ ಇಜ್ಜಿ ಭಾಸ್ಕರ್ ರೈಕಳೇನು ಭಾರಿ ಪೊರಲು ಬಲ್ತದ ಬಂಡಿರಿ ಎಂಕ ಆಸಕ್ತಿದ ಕ್ಷೇತ್ರವು ರಾಜಕೀಯ ಹವ್ಯಾಸವಾದ ದೀತ ಹೊರತ ಇನ್ನು ವೃತ್ತಿಯಿಂದ ಮಲ್ತೊಂದು ಜ್ಞಾನ ಕಾರಣ ಜನಕುಲ ದಾದಾಂಡಲ ಸೇವೆ ಮಲ್ಪರ ಅವಕಾಶ ಉಂಡು ಆಪುಣೊಂದು ಯಾನೆ ಈ ಪೊರ್ತು ಏನು ಉಲ್ಲೇಖ ಮಲ್ಪೊಡೆ ಕಲಾವಿದರು ಒಂದು 10,000 ಜನ ಇಪ್ಪರು ನಮ್ಮ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಸಹಿತ ಒರಿ ಕಲಾವಿದ ಪಣ್ಪಣ ಒಂಜಿ ಗುರುತು ಚೀಟಿಜ್ಜಾಣ ಒಂಜಿ ಕಲಾವಿದಗಳ ಆ ಕಲಾವಿದ ಅಂದು ಬಾಡಿ ಪಣೋಡತ್ತೆ ಯಾನು ಕಲಾವಿದೆ ಎಂದು ಆ ಅಂದು ಪಣ್ಪಣ ಸರ್ಕಾರದ ಮುದ್ರೆ ಒತ್ತುನ ಗುರುತು ಚೀಟಿಜ್ಜಾಡೆ ಆ ಬೇಳೆನಿ ಯಾನು ಮಲ್ತದೆ ಸನ್ಮಾನ್ಯ
ನಳಿನ್ ಕುಮಾರ್ ಕಟೀಲ್ ಯಾರು MP ಆದಿಪ್ಪಡ ಹೊರತುಗೂ ಅಸಂಘಟಿತ ವಲಯದ ಕಾರ್ಮಿಕರನ್ನ ಆ ವಿಭಾಗಗೂ ಕಲಾವಿದರೆಲ್ಲ ಸೇರ್ಪಡೆ ಮಲ್ಪಡು ಬಂಡದು ಆರ್ನ ಹಠ ಕಟ್ಟದು ನಳಿನ್ ಕುಮಾರ್ ಲಡಾಯಿ ಮಲ್ತದೆ నేను మల్తది ఆవిడ పనుమనంచిన ఒత్తడు పడది ఆరు సెంట్రల్ గవర్నమెంట్ అల్ప పాతేరది సంసత్తుడు పాతేరది ಐಕೆ ಬೋಡಾಪಣಂಚಿನ ವ್ಯವಸ್ಥೆ ಮಲ್ತದೆ ಕಲಾವಿದರೆಲ್ಲ ಅಸಂಘಟಿತ ವಲಯದ ಕಾರ್ಮಿಕರ ವಿಭಾಗಕ್ಕೂ ಸೇರಿಸೋನ ಮೂಲಕ ಕಲಾವಿದರಿಗೆ ಗುರುತು ಚೀಟಿ ತಿಕ್ಕುನಲ್ಪ ಯಾನೆ ಭಾರಿ ಪ್ರಯತ್ನ ಬರ್ತದೆ ಆ ಬೇಲಿನ ಮಲ್ತದೆ ಪನ್ಮಣ ಧನ್ಯತೆ ಅಂದ್ಕೊಂಡು ಇನ್ನು ಕಲಾವಿದರಲ್ಲಿ ಸರ್ಕಾರದ ಮುದ್ರೆ ಎತ್ತಲ ರಾಜ ಮುದ್ರೆ ಎತ್ತಲ ಗುರುತು ಚೀಟಿ ಉಂಡು ಈಗ ಇಂಚಿನ ಕೆಲಸ ಮಲ್ತೆ ಕರಿಸರ್ತಿ ಕೊರೋನಾದ ಹೊರತುಗೂ ಭಾರಿ ಆತ ಕಲಾವಿದರ ಸಂಕಷ್ಟ ಹಿಡಿತೇರಿ ಆ ಹೊರತು ನಳಿನ್ ಕುಮಾರ್ MP ಆರ್ನ ಏತೋ ಕಿಟ್ಟಿತರ ಹಿಂದೆ ತೊಂಡೆ ದಾನಿಲ್ಲಕ್ಕೆಲ್ಲ ಕೇಂಡೆ ಕೊರಲೆ ಕಲಾವಿದರ ಬದುಕಿ ದಾದಾಡ ನಮರ್ದೊಂದು ಸಹಾಯ ತಿಕ್ಕಾಡಿದ್ವಿ ಭಾರಿ ಆತ ಜನಕ್ಕೂ ಸಹಕಾರ ಬಲ್ತೇರಿ ಮೂಜಿ ಸರ್ತಿ ಯಕ್ಷಗಾನ ಕಲಾವಿದರಿಗೆ ನಾಟಕ ಕಲಾವಿದರಿಗೆ ಜಾನಪದ ಕಲಾವಿದರಿಗೆ ಈ ಕಿಟ್ಟನ್ನು ಕೊರ್ಪಡ ಮೂಲಕ ಅಕ್ಕಲೆಲ್ಲ ಸಂತೋಷಪಡಿಸದ ಬಣ್ಮಣಂಚಿನ ಒಂದು ಸಮಾಧಾನಲ ಎಂಕೊಂಡು ಬಂದುಲೆ ಈಗಲೂ ಯಕ್ಷಗಾನ ನನ್ನ ತೀಯರಿತ ಪೂಜೆಲ ಒಂದುಂಡು ಒಂತ ಬರ್ತಡು ಯಕ್ಷಗಾನ ಆರಂಭ ಆಪಡು ಈ ಪುಸ್ತಕ ರಚನೆ ಆಪಣಲ್ಪ ಅತ್ತಂದಾನ ಇನಿತ್ತ ಕಾರ್ಯಕ್ರಮಗನ್ನ ನೂದು ಒಪ್ಪಿಗೆ ಇಜ್ಜಾಡು ವೇದಿಕೆ ಹಿಡಿತಲ್ಲ ಮಾತಾ ಗಂಡು ವ್ಯಕ್ತಿ ಇಲ್ಲಕ್ಕಿಲ್ಲ ನೂದಿಯನ್ನು ಒಪ್ಪಿಗೆ ಇಜ್ಜಾಡು ಪುಸ್ತಕ ಒಂಜಿ ಮಲ್ಪಡು ಆವಡು ಪಣ್ಮಣಂಚಿನ ಆಸೆ ಇರ್ತದೆ ಎನ್ನ ಎತ್ತೋ ಸಂಗ್ರಹದ ಕೆಲವು ಎಂಗೆ ಅವಳೊಂದು ಹವ್ಯಾಸ ಪೂರ ಹಿಡಿ ಕತ್ತಿರ್ತದೆ ಪೇಪರ್ ಬರ್ತನ ಕೆಲವು ಫೋಟೋಗಳು ಅಂಚಿನ ಸಾವಿರಾರು ಏನಾದ್ರು ಕಳೆದು ಹೋದಾತ ನಾವು ಹಾಳಾದು ಹೋತರು ಊರಿನ ನಾನು ಒಂದು ಮುದ್ರಣ ಮಲ್ಪಡು ಪಣ್ಮಣಂಜಿ ಆಸೆ ಇಂಚನೆ ಮೋಹನ್ದಾಸ್ ಕೊಟ್ಟಾರೇನು ಬಣ್ಣ ಬಂಡೇರಿ ಆ ಪುಸ್ತಕ ಮಲ್ಪುಗ ಏನು ನಮ್ಮ ಕಾರ್ಯಕ್ರಮ ಏನು ಉದ್ಘಾಟನೆ ಮಲ್ಪುಗ ಹೊಂಡೇರಿ ಒರ್ಚು ಮಾರ್ರೆ ಕಾರ್ಯಕ್ರಮ ಮಸ್ತ್ ಖರ್ಚಿಜ್ಜ ಈ ರೈಟ್ ದಾಳ ಪಾತ್ರೆನ ಬಲ್ಲಿ ಅವು ಕಾರ್ಯಕ್ರಮ ಆವಡೆ ಎಲ್ಲ ಊರ್ದ ಅಭಿಷೇಕ್ ಸುವರ್ಣ ಬಕ್ಕ ಮಜಲ ಪುರುಷೋತ್ತಮರ ಅಂಚನ ಈತ ಮುಲ್ಪ ಮಸ್ತ್ ಜನ ಬತ್ತಿ ಇತ್ತೇರಿ ಕೆಲವು ಜನ ಪೋಯರಿ ಆಕೆಲ ಪುರ ಆಯ್ಕೆ ಸಹಮತನ ಕೊರಿಯರಿ ಅವು ಈ ಕಾರ್ಯಕ್ರಮ ಮಲ್ಪೊಡೆ ಬಣ್ಮಣಂಚನ ಆಶೆ ಹಿಡ್ದು ಒಂದು ಪುಸ್ತಕ ಮುದ್ರಣಾತನು ಐಟ್ ಯಾನ ಎನ್ನ ಒವ್ವೆ ಏರ್ನ ಒಂದು ಲೇಖನ ಬರೆಪದ ಜಾನ ಯಾನು ಎನ್ನ ಸಂಗ್ರಹವು ಉಂಡ ಯಾನು ನಡತೊಂದು ಬತ್ತಲ ತಾದಿಯ ಉಂಡ ಯಕ್ಷಗಾನಡು 49 ವರ್ಷ నుంచి ನಡತೊಂದು ಬತ್ತಲ ತಾದಿಯ ಉಂಡ అయిన ಸಂಕ್ಷಿಪ್ತವಾಯಿನ ಮಾಹಿತಿನ ಕೊರತೆ ಹೊರತು ಬೇತದಾಲ ವಿಶೇಷವಾದ ಬರೀತಿದ್ದಿ ಕೆಲವಾರು ಸನ್ಮಾನ అయిన ಫೋಟೋಗಳು ಕೈ ತತ್ತದ ಬೋದಿಪ್ಪು ಪುಸ್ತಕ ತಗೊಂಡ ಕೆಲವುದ ಕೆಳಗಾವು ಎಂಕುಲ್ಲೊಂದು ಸನ್ಮಾನ ಬರ್ತದೆ ಅಶೋಕ್ ಶೆಟ್ಟರಿಗೆ ಅವು ಇಜ್ಜ ಆ ಪುಸ್ತಕ ಕೊಡೋದು ವಿಷಾದಲು ಕ್ಷಮೆಣಿಕೇನೊಂದು ನಿಖಿಲ ಮಾತ ಆಶೀರ್ವಾದ ಇಂಚನೆ ಪಡೆ ಎನ್ನ ಮೇಳದ ದನಿ ರಾಜೇಶ್ ಗುಜರನ್ ಯಾನ ಆರನ ಮೇಳಗು ಸಸೀತ್ಲ ಮೇಳಗು ಕೇವಲ 1 ವರ್ಷಕ್ಕೂ ಮಾತ್ರ ಬರ್ಪಣದ ಬಂಡೆ ಯಕ್ಷಗಾನ ಮೇಳೋರ್ದು ಯಾನು ಪಿದಾಯಿ ಒಂಜಿ ಕಾರ್ದು ಇದಿತ್ತೆ 1 ವರ್ಷಕ್ಕೂ ಬಲ್ಲೆಂದು ಬಂಡೇರಿ ಆ ಒಂದು ಬಂಡದ ಭಯ ಇತ್ತ ಆಜನ ವರ್ಷೋಡುಲ್ಲ ಯಾನೆ ಏನಾನ ಆರು ಬಿಡು ಪೂಜಾರ ಆರೇನು ಎಂಕು ಬಿಡ್ರ ಪೂಜಾ ದಾತದ ಗೊತ್ತಜ್ಜಿ ಅಪ್ಪೆ ಭಗವತಿನ ಆ ಕ್ಷೇತ್ರಡು ಸೇವೆ ಮಲ್ಪಣಂಚಿನ ಅವಕಾಶವನ್ನು ಬದುಕಡೆ ಬರ್ತದೆ ಇತ್ತಲೆಯನ್ನು ವಿನಂತಿ ಮಲ್ತೊಂದುಲ್ಲೆ ರಾಜೇಶ್ ಅಣ್ಣಡ ಬರ್ಪಿ ಸರ್ತಿಗೆ ಅಣ್ಣಲೆ ನಾನು ಬುಡುಪಣಂಚಿನ ಒಂಜಿ ವ್ಯವಸ್ಥೆಯನ್ನು ಮಲ್ಪುಳೆ ಅಂಚನ ಒಂಜಿ ಬೇಡಿಕೆಯನ್ನು ಎದುರ್ದಿ ಒಂದು ನಿಖಲ್ ಮಾತೆಲ್ಲ ಪ್ರೀತಿ ವಿಶ್ವಾಸನು ಗಳಿಸೈನಕ್ಲು ವೇದಿಕೆ ಹಿಡಿತನ ಒರಿಯನಾಲ ಪುದರ್ಯಾನ್ ಪಣಪುಜಾನ ಮಾತೆಲ್ಲ ಎನ್ನಕ್ಕಲು ಎನ್ನ ಹಿತೈಷಿಲು ಎನ್ನ ಬಂಧುಲು ನಿಖಿಲೇನೆ ಯಾನು ಸರ್ವತಾ ಮದಪ್ಪೆರೆಜ್ಜಿ ದೇವರೇ ಇಂಚಿನ ಎಡ್ಡೆ ಕೆಲಸವನ್ನು ಮಲ್ಪಲೆ ಎಂಕೊಂಜ 5 ವರ್ಷ ಆಪಡ ಮಲ್ಲ ವಿಷಯ ಯಕ್ಷಗಾನಡು ಎತ್ತೋ ಜನ ಉಳ್ಳೇರು ಯಕ್ಷಗಾನಡು 5 ವರ್ಷ ಏನಂಗ್ಲೆ ಆಣ ಏನೇನು ದಾಯಿ ಗುರುತಿಸೋಡ ಈ ಕೆಲಸವನ್ನು ಮೋಹನ್ದಾಸ್ ಕೊಟ್ಟಾರೆ ಮಲ್ತಿರೋದು ಇಂಕ ಅರ್ಥ ಆಪುಜಿ ಅಂತೂ ಯಾಳ್ನ ಆರೊಟ್ಟಿಗೆ ಈ ಸಂಸ್ಥೆಡೆ ಒಂದು ಜವಾಬ್ದಾರಿದ ಸ್ಥಾನ ಇತ್ತೊಂದು ಕೆಲಸ ಮಲ್ತೋದಿಲ್ಲ ದೇವರೇ ಇಂಚಿನ ಕೆಲಸ ಮಲ್ಪರ ಅವಕಾಶನು ಮಲ್ಪಡದಲ್ಲ ಆರೋಗ್ಯನ ಕೊರಡು ಆರೋಗ್ಯನ ದೇವರ ಕೊರಡು ಪಡೆದು ಪ್ರಾರ್ಥನೆ ಮಲ್ತೊಂದು ವೇದಿಕೆ ನಿಪುಣ ಮಾತೆರೆಗಳ ಕೊಡೋರು ಸ್ವಲ್ಪ ಸಂದಾದಿ ಎನ್ನ ಮಾಧ್ಯಮ ಬಿತ್ತಿರಿ ಒರೇ ಕಲಾವಿದೆ ಅಥವಾ ಸಾರ್ವಜನಿಕ ಒಂದು ಕ್ಷೇತ್ರದ ಬೆನ್ಪುಡಾಯಿ
ಇಂಚಿನ ಇವರಿ ಉಳ್ಳೇದು ಗೊತ್ತವಳ್ದಲ್ಲ ಮಾಧ್ಯಮದಕ್ಕೆಲ್ಲ ಸಹಕಾರ ಬುಡಿಬೋಡು ಬಂಟ್ವಾಳ ತಾಲೂಕದ ಎಲ್ಲ ಆತ್ಮೀಯ ಸ್ನೇಹಿತರು ಮಸ್ತ್ ಜನ ಉಳ್ಳೇರಿ ಎಲ್ಲ ಬಗ್ಗೆ ಎಡ್ಡ ವಿಚಾರಗಳು ಬರೇಣಿಡ್ದಾದ್ರೆ ಇಂಚಿನವರಿ ಉಳ್ಳೇದು ಮಣ್ಪುಣೇನೆ ಪ್ರಸ್ತುತಪಡಿಸೋಣ ಬಂಟ್ವಾಳ ತಾಲೂಕದ ಪ್ರತಿವರಿ ಮಾಧ್ಯಮ ಮಿತ್ರರಿಗೆಲ್ಲ ಈ ಮೂಲಕನೇ ಕೃತಜ್ಞತೆಯನ್ನು ಸಮರ್ಪಣೆ ಮಲ್ತೊಂದುಲ್ಲೆ ಇಂದಕ್ಕೆಲ್ಲ ಮಾತ ಅಭಿಮಾನ ಚಿರವಾದಿ ಪಡೆ ದೇವರ ನನಾತ ಕಲಾ ಸೇವೆ ಮಲ್ಪಣಂಚಿನ ಶಕ್ತಿನ ಕೊರಡು ಮಲ್ಪಣಂಚಿನ ಆ ಒಂದು ಪ್ರಾರ್ಥನೆಯನ್ನು ಮಲ್ತಂದು ಎಂಚಿನ ಪಾತ್ರೆದು ಹಿಂಗೆ ಗೊತ್ತಾಬಜಿ ಪಾತ್ರದ ಮನೆ ದಾದ ಪಾತ್ರೆದು ಗೊತ್ತಿಜ್ಜಿ ಮಾತ್ರೆಗಳ ಕುಡರ ಎಂಕ 60ಕ್ಕೆ ಸಮಾನ ಅಭಿಷೇಕ್ ಸುವರ್ಣ ಅವರಿಗೆ ಯಕ್ಷಗಾನದ ವಿಶೇಷವಾದ ದಾಲ ಒಲವು ಇಜ್ಜಿ ಏನೊಂಜಿ ತಮ್ಮಲಿನ ಜಾಗಡಿದೆ ತಮ್ಮಲ ಈರ ಇಂಚಿನ ಬೇಲೆತನೆ ಮಲ್ಪದ ಪಣ್ಪಣಂಚಿನ ಅಂಚಿನ ಒಂಜಿ ಉತ್ಸಾಹಿ ಎಂಕ 65 ಪಣ್ಪೇನೆ ಆ ಎಲ್ಲ ಪ್ರೀತಿನ ಇಂಚಿನ ದೇವರಿ ಶಾಶ್ವತ ರಿಪೋರ್ಟ್ ಪಣ್ಪಣಂಚಿನ ಪ್ರಾರ್ಥನೆ ಮಲ್ತೊಂದು ವೇದಿಕೆ ಪಣಂಚಿನ ಮಾತೆರ್ಲ ಪುದರ್ ಪಣ್ ಪೂಜಾನೆ ನಿಖರೆ ಮಾತೆರಿಗಲ ತರತಗ್ಗಾದ್ಯಾನೆ ಸ್ವಲ್ಪ ಸಂದಾದಿ ದೇವರು ನಮ್ಮ ಮಾತೆರೆಯಲ್ಲಿ ಎಡ್ಡೆ ಮಲ್ಪಟ್ಟು ಬಂಡದು ಪಾತ್ರ ಮುಕ್ತ ಸ್ವಲ್ಪ ಜೈ ಹಿಂದ್ ಬಾರಿ ದೂರದವರು ಎಡಪದವ್ರದ್ದು ಇಡೆ ಮುಟ್ಟ ಬರ್ತದೆ ಇರೆಗೊಂಜಿ ಅಭಿಮಾನದ ಅಭಿನಂದನೆ ಸಂದಾಯಿತ ಮಲ್ಪಡು ಪನ್ಪುನ ಚಿತ್ನಾರನೊಂಜಿ ಉಡಲಾಸೆ ಆ ಉಡಲಾಸೆದ ಪ್ರಕಾರ ಈ ಒಂಜಿ ಯಾರು ಕೊರ್ಪುನಂಚಿತ್ತಿನ ಅಭಿನಂದನೆ ಇರು ಸ್ವೀಕಾರ ಮಲ್ಪಡು ನೀಡ ಭಿನ್ನಯನ ಮತ್ತೊಂದುಲ್ಲ ನಮ್ಮ ಅಶೋಕನ್ನೇ ಪಂಡಿಲಕನೆ ನಮ್ಮ ಕಲಾವಿದರು ಕಾರ್ಯಕ್ರಮ ಮುಗಿತು ಪೋನಾಗ ಕವರಡಿ ಏತು ಪಾಡ್ದು ಕೊರ್ಪ ಅಂದು ತುಪ್ಪು ನೆರೆದಲ್ಲ ಜಾಸ್ತಿ ಅಲ್ಪ ಸೇರ್ದಿನ ಚಿತ್ತನ ಕಲಾಭಿಮಾನಿಲು ಏತು ಜೋರುಡ ಚಪ್ಪಾಳದ ಆಶೀರ್ವಾದನ ಕೊರಿಯೇರನ್ನು ಪನ್ಪುನ ಚಿತ್ನ ಹಾಕ್ಲೆಗೆ ಉಡಲಾಸೆ ಅಪ್ಪುಂಡು ಅಂಚನೆ ದೇಜಪ್ಪ ಬಾಚಕೆರೆ ಅರ್ನ ಪರವಾದ್ಲ ಇರೆಗೊಂಜಿ ಎಲ್ಲಿಯ ಮಾನಾದಿಗೆ ನಡಪರುಂಡು ಆ ಮಾನಾದಿಗೆಲ್ಲ ಇರೊಂಜಿ ಸ್ವೀಕಾರ ಮಲ್ಪೊಂಡು ನೆರಡ ಭಿನ್ನಯನ ಮಲ್ತೊಂದುಲ್ಲೆ ಶ್ರೀಯುತ ದೇಜಪ್ಪ ಬಾಚಕೆರೆ ಧರ್ಮದರ್ಶಿಲು ಅರ್ನ ಪರವಾದ್ಲ ಒಂಜಿ ಎಲ್ಲಿಯ ಶಾಲದ ಮಾನಾದಿಗೆ ಇರ್ನ ಮಟ್ಟೆಲ್ಗೆ ಸಂದಾಯಿತ ಮಲ್ತೊಂದುಲ್ಲೇರು ಆ ಮಾನಾದಿಗೆಲ್ಲ ಇರೆ ಬರೆಯತೆ ಮೋಕಿಡೆ ಸ್ವೀಕಾರ ಮಲ್ಪೋಡು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೆ ಮುಂದೆ ಇರುವಂಥ ಯಕ್ಷಗಾನ ಕಲಾಭಿಮಾನಿಗಳೇ ಜೊತೆಗೆ ನಮ್ಮ ಶರಪಾಡೆ ಅಶೋಕ್ ಶೆಟ್ಟರ ಎಲ್ಲ ಅಭಿಮಾನಿಗಳೇ ಭಾಳ ಸಂತೋಷ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇದಕ್ಕಾಗಿ ನಾನು ಚಿನ್ನರ ಈ ಸಂಸ್ಥೆಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಈ ಸಂದರ್ಭದಲ್ಲಿ ಅಶೋಕರನ್ನು ಗುರುತು ಮಾಡಿ ಇವತ್ತು ಅಭಿನಂದಿಸಿದ್ದೀರಿ. ಜೊತೆಗೆ 50 ವರ್ಷದ ತಿರುಗಾಟವನ್ನು ನೀವು ನೆನಪಿಸಿದ್ದೀರಿ. ಜೊತೆಗೆ ಅವರಿಗೆ 60 ವರ್ಷ ಆಯಿತು, 60 ವರ್ಷ ದಾಟಿದೆ. ಆದರೂ ಅದನ್ನು ಭಾಳ ಅರ್ಥಪೂರ್ಣವಾಗಿ ಇವತ್ತು ಮಾಡಿದ್ದೀರಿ. ಅಲ್ಲದೆ ಇವತ್ತು ನಾನು ಏನು ಹೆಚ್ಚನ್ನು ಹೇಳದೆ ಇವತ್ತು ನಮ್ಮ ಭಾಸ್ಕರ ಕುಕ್ಕೋಳ್ಳಿ ಅವರು ಎಲ್ಲ ಅದರ ಬಗ್ಗೆ ಹೇಳಿದ್ದಾರೆ. ಪುನರಾವರ್ತನೆ ಆಗುವುದು ಬೇಡ ಅಂತ ಹೇಳೋ ದೃಷ್ಟಿಯಿಂದ ಅವರೆಲ್ಲವನ್ನು ನಾನು ಕೂಡ ಅವ್ರು ಹೇಳಿದ ಮಾತನ್ನು ಕೂಡ ನೋಡಿ ಅನುಭವಿಸ್ತೋ ಅಂತ ಹೇಳಲಿಕ್ಕೆ ಭಾಳ ಸಂತೋಷಪಡ್ತೇನೆ. ಹಾಗೆ ಸರಪಾಡಿ ಅಶೋಕ್ ಶೆಟ್ಟು ಹಿಂದಿನಿಂದ ಭಾಳ ನಮಗೆ ಆತ್ಮೀಯರು. ಎಲ್ಲಿ ಯಕ್ಷಗಾನ ಇದ್ದರು ಅಲ್ಲಿ ಸರಪಾಡಿ ಅಶೋಕ್ ಶೆಟ್ಟು ಇದ್ದರೆ ನಾನು ಆಟ ನೋಡ್ತೇನೆ ಹೆಚ್ಚಾಗಿ. ಮತ್ತು ದೊಡ್ಡ ಖಳನಾಯಕ, ಯಾವುದೇ ಪಾತ್ರ ಕೊಟ್ಟರು, ಯಾವುದೇ ಮೇಳಕ್ಕೆ ಹೋದರೂ ಒಳ್ಳೆಯ ರಂಜಿಸಿದ ಕಲಾವಿದ ಅಂತ ಹೇಳಿಕೆ ಭಾಳ ಸಂತೋಷಪಡ್ತೇನೆ ನಾನು. ಯಾಕಂತೇಳಿದ್ರೆ ಎಲ್ಲಿ ಹೋದರೂ ಅವರ ತನವನ್ನು ಅವ್ರು ಬಿಟ್ಟು ಕೊಡೋದಿಲ್ಲ, ಮತ್ತು ಯಾವುದೇ ಚರ್ಚೆಯಲ್ಲಿ ಕೂಡ ಬಿಟ್ಟು ಕೊಡೋದಿಲ್ಲ. ಜೊತೆಗೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಶರಪಾಡಿ ಈ ಹೆಸರು ಬರಲಿಕ್ಕೆ ಯಕ್ಷಗಾನದ ಒಬ್ಬ ಕಲಾವಿದ ಕಾರಣ. ಜೊತೆಗೆ ನಮ್ಮ ದೈವಾನರ್ತರದಲ್ಲಿ ಇವರು ದೇಜಪ್ಪರವರು ಕೂಡ, ಅದಕ್ಕೆ ಶರಪಾಡಿ ದೇಜಪ್ಪರು ಅಂತ ಭಾಳ ಫೇಮಸ್ ಅವರು ಕೂಡ. ಈ ಸಂದರ್ಭದಲ್ಲಿ ಹೇಳಲೇಬೇಕು ಅವರನ್ನು ಕೂಡ. ಅದಲ್ಲದೆ ಭಾಳ ದೊಡ್ಡ ದೈವಭಕ್ತರು ದೇವಸ್ಥಾನ ಕಟ್ಟಿಸ್ತಾರೆ. ಶರಪಾಡಿಯ ಹೆಸರನ್ನು ಅಚ್ಚಳಿದೆ ಉಳಿಯುವಾಗೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಶರಪಾಡಿ ಅಶೋಕ್ ಶೆಟ್ಟರು ಕೂಡ ಯಕ್ಷಗಾನದಲ್ಲಿ ನಮ್ಮ ಶರಪಾಡಿ ಊರನ್ನು ಅಚ್ಚಳಿದೆ ಉಳಿಯುವಾಗೆ ಮಾಡಿದ್ದಾರೆ. ಆಗ ಹೇಳಿದರು ಸರಪಾಡಿ ಸರ್ಪೆ ಅಂತ ಮಾಡಿ, ಅದು ನಿಜವಾಗಿ ಅದು ಬಹಳಷ್ಟು ಮಿಂಚಿದ ಪ್ರಸಂಗ. ಅಂತೂ ಶರಪಾಡಿ ಊರು ಎಲ್ಲ ಕಡೆಗೆ ಅದು ಮಿಂಚಿ ಹೋಗಿದೆ ಅಂತ ಹೇಳಿಕೆ ಸಂದರ್ಭದಲ್ಲಿ ಭಾಳ ಸಂತೋಷಪಡ್ತೇನೆ. ಇವತ್ತು ಎಲ್ಲರನ್ನೂ ಗುರುತಿಸಿ ನೀವು ಇವತ್ತು ಸನ್ಮಾನ ಮಾಡಿದಿರಿ. ಎಲ್ಲರೂ ಕೂಡ ಅವರಿಗೆ ಅಭಿಮಾನದಿಂದ ಮಾಡಿದ್ದೀರಿ. ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತೇಳಿದ್ರೆ ಅವರ ಅಭಿಮಾನಕ್ಕೆ ಕಟ್ಟು ಬಿದ್ದು ನಾನು ಕೂಡ ಇವತ್ತು ಬಂದಿದ್ದೇನೆ ಸತ್ಯ ಹೇಳಬೇಕಾದ್ರೆ. ಆದರೆ ಇವತ್ತು ಭಾರಿ ಒಳ್ಳೆಯ ಕಾರ್ಯಕ್ರಮ, ಇದಕ್ಕೆ ನಾನು ಭಾಳ ಸಂತೋಷಪಡ್ತೇನೆ. ಜೊತೆಗೆ ಇಂಥ ಕರಾವಳಿ ಉತ್ಸವ ಸಂದರ್ಭದಲ್ಲಿ ನಮ್ಮ ಪಾದರಸ ಅಂತ ಇರುವಂಥ ನಮ್ಮ ಸುದರ್ಶನ್ ಜೈನ್ ಇದ್ದಾರೆ. ಅವರು ಇಂಥ ಒಂದು ಸಂಘಟನೆಯಲ್ಲಿ ಭಾಳ ಚತುರರು. ಎಲ್ಲಿ ಹೋದರೂ ಅವರು ಇದ್ದಾರೆ ಅಂತೇಳಿ ನಮ್ಮ ಎಲ್ಲ ಕಡೆ ಇರಿ. ನಮ್ಮ ಜೈನ್ಸ್ ಭಜನೆ ಒಂದು ಸ್ಪರ್ಧೆ ಇರಲಿ, ಜೈನ್ ಮಿಲನ್ ಇರಲಿ, ಅದರಲ್ಲಿ ಕೂಡ ಭಾಳ ಮಿಂಚಿದ ಒಬ್ಬ ವ್ಯಕ್ತಿ ಅವರು ಸುದರ್ಶನ್ರವರು. ಎಲ್ಲಿವರೆಗೆ ಅಂತೇಳಿ ಒಂದು ಜವಾಬ್ದಾರಿ ತಗೊಂಡ್ರೆ, ನಾನೊಂದು ಮೊನ್ನೆ ಒಂದು ನಮ್ಮ ಜೈನ್ ಮಿಲನ್ ಮೀಟಿಂಗ್ ಇತ್ತು.
ಅದು ಜಿನ ಭಜನೆ ಮೀಟಿಂಗ್. ಆ ಭಜನೆ ಮೀಟಿಂಗ್ ಸಂದರ್ಭದಲ್ಲಿ ಅವರಿಗೆ ತುಂಬ ಜ್ವರ ಇತ್ತು. ನೇರ ಆಸ್ಪತ್ರೆಯಿಂದೇ ಎತ್ಕೊಂಡು ಬಂದಿದ್ದಾರೆ. ಅಂದರೆ ಅಷ್ಟು ಜವಾಬ್ದಾರಿಯುತವಾಗಿ ಮಾಡಿದಂಥ ಒಂದು ಕೆಲಸವನ್ನು ಕೊಟ್ಟರೆ ಅಷ್ಟು ಜವಾಬ್ದಾರಿಯುತವಾಗಿ ಅವರು ಮಾಡ್ತಾರೆ ಅಂತೇಳಿ ಈ ಸಂದರ್ಭ ಹೇಳಿ ಅವರನ್ನು ಕೂಡ ವಿಶೇಷ ಅಭಿನಯಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಿ, ಜೊತೆ ಕೈ ಜೋಡಿಸಿದ್ದೀರಿ, ಇವರಿಗೆಲ್ಲರಿಗೂ ಕೂಡ ನನ್ನ ಅಭಿನಂದಿಸಲಿದ್ದೆ. ಹಾಗೆ ಇವತ್ತು ವಿಶೇಷವಾಗಿ ಅವರ ನೋಡಿ, ಮನುಷ್ಯ ಯಾವಾಗಲೂ ಶಾಶ್ವತ ಅಲ್ಲ. ಇವತ್ತು ಮಾಡಿದ ಪುಸ್ತಕ ಶಾಶ್ವತ, ಇದನ್ನು ಬಿಟ್ಕೊಳ್ಳಿ. ಯಾವುದೇ ಕಾರ್ಯಕ್ರಮ ಮಾಡಲಿ, ಪುಸ್ತಕ ಆಗಲಿ ಅಥವಾ ಧ್ವನಿ ಸುರುಳಿ ಆಗಿ ಇದು ಯಾವಾಗಲೂ ಶಾಶ್ವತ. ಆದ್ದರಿಂದ ಇಂಥ ಒಳ್ಳೆಯ ಪುಸ್ತಕವನ್ನು ಮಾಡಿದ ಎಲ್ಲ ಅಭಿಮಾನಿಗಳಿಗೆ ನನ್ನ ವಿಶೇಷ ಅಭಿನಂದಿಸಲಿದೆ. ಹೆಚ್ಚಾಗಿ ಮಾತಾಡದೆ ಯಕ್ಷಗಾನಕ್ಕೆ ತುಂಬ ತಡ ಆಗ್ತಾ ಉಂಟು. ಆದ್ದರಿಂದ ಒಳ್ಳೆಯ ಸಂದರ್ಭದಲ್ಲಿ ಗಣಪತಿ ಪೂಜೆ ಆಯಿತು, ಚೌಕಿ ಪೂಜೆ. ಅದು ಕೂಡ ಇವತ್ತು ಯಾರಿಗೆ ನೀವು ಸನ್ಮಾನ ಮಾಡಿದ್ದೀರಿ ಆ ಸಂದರ್ಭದಲ್ಲಿ ನಿಮಗೆ ಪೂರ್ತಿ ದೇವರ ಅನುಗ್ರಹ ಇದೆ ಅಂತ ಹೇಳೋದಕ್ಕೆ ಇದೇ ಒಂದು ಸಾಕ್ಷಿ ಅಂತೇಳಿ ವಿಶೇಷವಾಗಿ ನಿಮಗೆ ನಾನು ಏನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಮನುಷ್ಯನಿಗೆ ಎಲ್ಲರೂ ಹೇಳ್ತಾರೆ 100 ವರ್ಷ ಬಾಳಲಿ, 150 ವರ್ಷ. ನಾನು ಹಾಗೆ ಹೇಳೋದಿಲ್ಲ. ನಿಮಗೆ ದೇವರು ಆಯುಷ್ಯ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಸಮಯ ನೀವು ಚೆನ್ನಾಗಿ ಆರೋಗ್ಯವಂತರಾಗಿ ಬಾಳಿ ಅಂಥೇಳಿ ಈ ಸಂದರ್ಭ ಹೇಳುತ್ತಾ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸಿ ನನಗೆ 2 ಮಾತನ್ನು ಅವಕಾಶ ಮಾಡಿಕೊಟ್ಟ ವಿಶೇಷವಾಗಿ ಒಳ್ಳೆಯ ವಿದ್ವಾಂಸರು, ಒಳ್ಳೆಯ ಅನುಕೂಲಸ್ಥರು ಇದ್ದಾರೆ ಇಲ್ಲಿ. ಅಂಥವರನ್ನು ಅವರ ಎಡೆಯಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ನೀವು ಮಾಡಿದ್ದೀರಿ. ಅದಕ್ಕಾಗಿ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸಿ ದೇವರು ಎಲ್ಲಿಗೂ ಒಳ್ಳೇದು ಮಾಡಲಿ. ಕೊನೆಯದಾಗಿ ದುಡ್ಡು ಮನುಷ್ಯನ ಯಾವಾಗಲೂ ಇರ್ತದೆ, ಆರೋಗ್ಯ ಮತ್ತು ನೆಮ್ಮದಿ ಇರಬೇಕು. ಅದಕ್ಕೆ ನಾನು ಯಾವಾಗ ಹೋದಲ್ಲಿ ಎಲ್ಲ ಹೇಳ್ತೇನೆ, ಒಬ್ಬ ಮನುಷ್ಯನಿಗೆ ಆನೆ ಇರಬೇಕು ಅಂತ. ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ. ಇದು ಯಾವಾಗಲೂ ಇದ್ದರೆ ಮನುಷ್ಯ ಎಲ್ಲದರಲ್ಲಿಯೂ ಉತ್ತಮವಾಗಿ ಬೆಳೀತಾನೆ, ಯಾವ ತಾಪತ್ರೆ ಇಲ್ಲದೆ ಅವನ ಜೀವನ ನಡೆಸ್ಕೊಂಡು ಹೋಗ್ತಾನೆ ಅಂತೇಳಿ ನಮ್ಮ ದೇಶಕ್ಕೆ, ನಮ್ಮ ಎಲ್ಲ ಕಡೆಗೆ ದೇವರು ಶುಭೇಚ್ಛೆಯನ್ನು ಕೊಡಲಿ ಅಂತೇಳಿ 2 ಮಾತನ್ನು ಮುಗಿಸ್ತೇನೆ.